ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ ವಿದ್ಯಾರಶ್ಮಿ ವಿದ್ಯಾಲಯದ ಅಭಿಮಾನಿಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಅಧ್ಯಾಪಕ ಬಂಧುಗಳೇ, ಪತ್ರಕರ್ತ ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವೆಲ್ಲ ಮಕ್ಕಳೊಂದಿಗೆ ಸಂತೋಷ ಸಮಾರಂಭವನ್ನು ಆಚರಿಸಲಿಕ್ಕೆ ಈ ಸ್ಕೂಲ್ ಡೇಯಲ್ಲಿ ಸೇರಿಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಸ್ವಾಗತ ಮಾಡುವುದಕ್ಕೆ ಮುಂಚೆ ಅತಿಥಿಗಳಿಗೆ ಗೊತ್ತಾಗಲಿಕ್ಕೆ ನಾವು ಸವಣೂರಲ್ಲಿ ಏನು ಮಾಡಿದೆವು, ಈ ಶಾಲೆ ಯಾಕೆ ಆಗಿ ಸ್ಥಾಪನೆಯಾಗಿದೆ ಅಂತೇಳಿ ಅತಿಥಿಯವರ ಅವರ ಗಮನಕ್ಕೆ ತರುವುದು ನನ್ನ ಮುಖ್ಯ ಉದ್ದೇಶ. ನನ್ನ ತಂದೆಯವರು ಶಿಂಟೂರು ನಾರಾಯಣ ರೈಗಳು ಅಂತೇಳಿ ಅವರು 2ನೇ ಮಹಾಯುದ್ಧದ ಕಾಲದಲ್ಲಿ ಬರ್ಮಾದಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿಂದ ಬಂದು ಸುಳ್ಯದಲ್ಲಿ ಟೀಚರ್ ಆಗಿ ನಿವೃತ್ತಿಯಾದವರು. ಆ ನಂತರ ಅವರು ನಿವೃತ್ತಿ ಆದ ನಂತರ ನನ್ನ ಸವಣೂರಿಗೆ ಬಂದುಕೊಂಡು ನನ್ನೊಟ್ಟಿಗೆ ಆಗಾಗ ಇರ್ತಾಯಿದ್ರು. ಆವಾಗ ನಾವೆಲ್ಲ ಈ ಹಳ್ಳಿಯಲ್ಲಿ ಸಮಾಜ ಸೇವೆ ಮಾಡೋದನ್ನು ನೋಡಿಕೊಂಡು ಅವರು ಹೇಳುವಂಥದ್ದು, ಈ ಸಮಾಜ ಸೇವೆ ಮಾಡಿದರೆ ಎಲ್ಲ ನಿನ್ನನ್ನು ಜನಗಳು ಯಾರು ಗುರುತಿಸುವುದಿಲ್ಲ, ನೀನು ಏನಾದರೂ ಇದು 99ನೇ ಇಸ್ವಿಯಲ್ಲಿ ಹೇಳಿದ ಮಾತು, 24 ವರ್ಷಗಳ ಮುಂದೆ. ನೀನು ಏನಾದರೂ ಮಾಡಿದರೆ ಇನ್ನು ಮುಂದೆ 15-20 ವರ್ಷ ಹೋಗುವಾಗ ಆಂಗ್ಲ ಮಾಧ್ಯಮ ಶಾಲೆಗೆ ಬಹಳ ಬೇಡಿಕೆ ಬರ್ತದೆ. ಆದ್ದರಿಂದ ಈ ಸವಣೂರಿನ ನಂತರ ಹಳ್ಳಿ ಪ್ರದೇಶದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ನೀನು ಸ್ಥಾಪಿಸಬೇಕು. ಆ ಮಕ್ಕಳು ಹೋದಲ್ಲೆಲ್ಲ ನಾನು ಸೀತಾರಾಮರಾಯನ ಸ್ಕೂಲ್ ಕಲ್ತನೆ ಅಂತ ಹೇಳಿಕೊಂಡು ಸಂತೋಷವನ್ನು ಪಡ್ತಾರೆ ಮತ್ತು ನಿನ್ನ ಹೆಸರು ಶಾಶ್ವತವಾಗಿ ಉಳಿತದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಬೇಕಾಗಿ ನಾನು ನನ್ನ ತಂದೆಯ ಹೆಸರಿನಲ್ಲಿ ಇವರು ಹೇಳಿದ ಕೂಡಲೇ ಒಂದು ಥಿಂಕ್ ಟ್ಯಾಂಕ್ ಮಾಡಿ ಎಲ್ಲ ಸುಳ್ಯ, ಪುತ್ತೂರು, ಕಡಬ ಈ 3 ತಾಲೂಕಿನ ಹಿರಿಯರನ್ನೆಲ್ಲ ಸೇರಿಸಿ ಯಾವ ರೀತಿ ಮಾಡ್ಬೋದು ಅಂತ 99ರಲ್ಲಿ ವ್ಯವಸ್ಥೆ ಮಾಡಿ ಎಲ್ಲರನ್ನು ಕೇಳಿಕೊಂಡು ಒಂದೇ ದಿವಸ 2001ನೇ ಇಸ್ವಿ ಮೇ 23ನೇ ತಾರೀಕಿಗೆ LKG 1ನೇ ಕ್ಲಾಸು, 8ನೇ ಕ್ಲಾಸು, ಪ್ರಥಮ PUC 4 ಒಂದೇ ದಿವಸ ಸ್ಥಾಪನೆ 77 ಮಕ್ಕಳಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಆನಂತರ ಬರುತ್ತಾ ನಮ್ಮ ವ್ಯವಸ್ಥೆ ಸ್ವಲ್ಪ ದೊಡ್ಡದಾಗುತ್ತಾ ಹೋಗಿ ಎಲ್ಲ ಒಟ್ಟಿಗೆ 1100 ಮಕ್ಕಳು ಇದರಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿಕೊಂಡು ಭಾಳ ಸಂತೋಷದಲ್ಲಿ ಇರ್ತಾ ಇದ್ದೆವು. ಆದರೆ ಮುಂದೆ ಇತ್ತೀಚಿನ 4 ವರ್ಷದ ಕಥೆಯಲ್ಲಿ ಆ ಕೊರೋನಾ ಬಂದ ನಂತರ ನಮ್ಮ ಹಾಸ್ಟೆಲ್ ಮುಚ್ಚಬೇಕು ಅಂತ ಹೇಳಿದ್ದರಿಂದ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಹೊರಗಿನ ಮಕ್ಕಳೆಲ್ಲ ಹೊರಗೆ ಹೋದವರು ಮತ್ತೆ ಬರಲೇ ಇಲ್ಲ. ಆ ನಂತರ ನಾವು ನಮ್ಮ ಹೆಚ್ಚಿನ ಮಕ್ಕಳೆಲ್ಲ ಇವತ್ತು ನಮ್ಮ ಊರಿನವರೇ, ಸ್ವಲ್ಪ ಜನ ಹೊರಗಿನವರಿದ್ದಾರೆ. ಎಲ್ಲರೂ ಸಂತೋಷದಲ್ಲಿದ್ದು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನನ್ನ ತಂದೆಯ ಹೆಸರಿನಲ್ಲಿ ಈ ಶಾಲೆಯನ್ನು ಸ್ಥಾಪನೆ ಮಾಡಿದೆ. ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು ದುಡ್ಡು ಮಾಡಬೇಕು ಅಥವಾ ಇನ್ನಿತರ ಯೋಜನೆಗಾಗಿ ಅಲ್ಲ, ನನ್ನ ತಂದೆಯ ಒಂದು ಹೆಸರು ಅಜರಾಮರವಾಗಿ ಇರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಲ್ಲಿ ಈ ಶಾಲೆಯನ್ನು ಸ್ಥಾಪನೆ ಮಾಡಿ ಇವತ್ತು ಚೆನ್ನಾಗಿ ಎಲ್ಲರಿಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮ ಹೆಸರನ್ನು ಗಳಿಸಿಕೊಂಡು ಎಲ್ಲರೊಟ್ಟಿಗೆ ಸಂತೋಷದಿಂದ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮದು 22ನೇ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವಕ್ಕೆ ನಾವು ಯಾರನ್ನು ಮುಖ್ಯ ಅತಿಥಿಗಳಾಗಿ ಕರಿಬೇಕು ಅಂತ ಹೇಳುವಾಗ ನಮಗೆ ನೆನಪಾದ್ದು ಎಕ್ಸಲೆಂಟ್ ಕಾಲೇಜಿನ ನಮ್ಮ ಆತ್ಮೀಯರಾದ ಯುವರಾಜ ಜೈನ್ರವರು. ತಮಗೆಲ್ಲ ಗೊತ್ತಿದೆ, ಯುವರಾಜ ಜೈನ್ರ ಬಗ್ಗೆ ಮೂಡಬಿದಿರೆಯ ಕಲ್ಲಬೆಟ್ಟುವಿನಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದವರು. ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಾಡಿನಾದ್ಯಂತ ಉತ್ತಮ ಹೆಸರು ಗಳಿಸಿದವರು. ಈಗಾಗಲೇ ಎಳೆಯ ಪ್ರಾಯದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿರುವ ಓರ್ವ ಉತ್ತಮ ಸಂಘಟಕರೂ ಹೌದು. ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದ್ದಾಗೆ ಎಲ್ಲರ ಬಾಯಲ್ಲಿ PUCಯ ಬಗ್ಗೆ ತಿಳ್ಕೊಂಡ್ರೆ 3 ಕಾಲೇಜುಗಳ ಹೆಸರು ಬರ್ತದೆ. ಎಕ್ಸ್ಪರ್ಟ್, ಎಕ್ಸಲೆಂಟ್ ಮತ್ತು ಆಳ್ವಾಸ್. ಈ 3 ಇದರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ನಾವು ಸಂತೋಷವನ್ನು ಪಡ್ತಾ ಇದ್ದೇವೆ. ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸಿದ್ದೇನೆ ಸರ್. ಇನ್ನೊಬ್ಬರು ಮುಖ್ಯ ಅತಿಥಿ ಕೃಷ್ಣರಾಜ್ ಹೆಗಡೆ ಅವರು. ನಾನು ಮತ್ತು ಅವರು ಸುಮಾರು 25-30 ವರ್ಷಗಳಿಂದ ಒಡನಾಡಿಗಳು. DCC ಬ್ಯಾಂಕಿನಲ್ಲಿ ಇಬ್ಬರು ಒಟ್ಟಿಗೆ DCC ಬ್ಯಾಂಕಿನ ಡೈರೆಕ್ಟರಾಗಿ 10 ವರ್ಷಗಳ ಸೇವೆ ಸಲ್ಲಿಸಿದ ನಾವು ನನ್ನ ಒಡನಾಡಿಯಾಗಿದ್ದುಕೊಂಡು DC ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಳ್ಳಿದ್ದೆವು. ಮೂಡಬಿದಿರೆ, ಕಲ್ಲಬೆಟ್ಟು ಮತ್ತು ಕರ್ನಾಟಕದಾದ್ಯಂತ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮ ಸಂಘಟಕ ಎನಿಸಿಕೊಂಡವರು. ಅದಲ್ಲದೆ ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಅನನ್ಯ ಸೇವೆಗೊಳಿಸಿದಂಥ ಕೃಷ್ಣರಾಜ್ ಹೆಗಡೆ ಅವರು ನನ್ನ ಆತ್ಮೀಯ ಸ್ನೇಹಿತ. ಅವರನ್ನು ನೀವು ಜೈನರೊಟ್ಟಿಗೆ ಬರಬೇಕು ಅಂತ ಹೇಳುವಾಗ ಭಾಳ ಸಂತೋಷಪೂರ್ವಕವಾಗಿ ಬಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಅಧ್ಯಕ್ಷತೆ ವಹಿಸಬೇಕಾದವರು ನಮ್ಮ ಪುತ್ತೂರು ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಗಿರೀಶ್ ನಂದನ್ರವರು. ಈಗಾಗಲೇ ಅವರು ಮಂಗಳೂರಲ್ಲಿ
ವೋಟಿಂಗಿನ ಕೆಲಸದಲ್ಲಿ ಇವತ್ತು ಮೀಟಿಂಗ್ ಮುಗಿಸಿ ಈಗ ಹೊರಟಿದ್ದಾರೆ. ನಮ್ಮ ಸಭೆ ಮುಗಿಯುವುದರೊಳಗೆ ಬಂದು ನಿಮ್ಮೊಟ್ಟಿಗೆ ಸೇರಿಕೊಳ್ತೇನೆ, ನೀವು ನಿಮ್ಮ ಸಮಯಕ್ಕೆ ಸರಿಯಾಗಿ ಮಾಡಿ ಅಂತ ಹೇಳಿದರೆ ಅವರ ಅನುಪಮ ಸ್ಥಿತಿಯಲ್ಲಿ ಕೂಡ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಟ್ರಸ್ಟಿ ಸ್ನೇಹಿತರಾದಂಥ ಸುಂದರ್ ರೈಗಳು, ನನ್ನ ಶಾಲೆಯ ಆಡಳಿತಾಧಿಕಾರಿ ಅಶ್ವಿನಿ ಎಲ್ ಶೆಟ್ಟಿ, ನಮ್ಮ 2 ಶಾಲೆಯ ಪ್ರಾಂಶುಪಾಲರುಗಳು ಮತ್ತು ವಿದ್ಯಾರ್ಥಿ ಮುಖಂಡ ಹಾಗೂ ನಮ್ಮ SDMC ಅಧ್ಯಕ್ಷರಾದ ರಾಮ್ ಪ್ರಸಾದ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರಶ್ಮಿ ವಿದ್ಯಾಲಯದ ಅಭಿಮಾನಿ ಬಂಧುಗಳು ನೀವೆಲ್ಲ ಬಂದಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲಿಕ್ಕಿದ್ದೀರಿ. ಅವರನ್ನೆಲ್ಲ ನಾನು ಸ್ವಾಗತ ಮಾಡುತ್ತಾ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರನ್ನು ಸ್ವಾಗತ ಮಾಡುತ್ತಾ, ಮುಖ್ಯವಾಗಿ ಅವರ ಹೆತ್ತವರು ಬಂದಿದ್ದರೆ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತಾ, ನಮ್ಮ ಅಧ್ಯಾಪಕ ಬಂಧುಗಳನ್ನು ಮತ್ತು ಪತ್ರಕರ್ತ ಸ್ನೇಹಿತರನ್ನೆಲ್ಲ ಸ್ವಾಗತ ಮಾಡಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ. Good evening, everybody. At the very outset, I wish you all a joyous and happy time. Esteemed chairman and dignitaries present on this propitious Shinturu Narayan Rai dais and cheerful audience on this peak of Vidya Gangotri of Savanur. It is the pleasure of Vidyarashmi family to have you all here. The Vidyarashmi group of institutions was established by Rotarian Savanuru Sitaram Rai K owing to the vision of his father, late Shinturu Narayan Rai. Accordingly, he presented the classes LKG, 1, 8 and 1st PUC at a stretch in the year 2001 on 5th May Friday. At present, we have the classes from KG to 2nd PUC with the science and commerce combinations. We have the students hailing also from Maharashtra and Kerala. Today, on this 16th December 2023, Saturday, in this Godhuli Muhurtam, it gives me an immense pleasure to unveil this brief report of our school for this academic year 2023-24. With the permission of the chair, let me step ahead to open the report. Besides the bottom line of our school in pursuit of completeness, we are operating with the triple prime basic values: care for nation, care for environment, and care for humans. Our management. Our school is being fostered by SNR Rural Education Trust registered Savanuru, along with the vibrant prodigy leader Rotarian Savanuru Sitaram Rai K as the correspondent and managing trustee. Besides, the senior business person of Savanur, Mr. N. Sundar Rai, the software engineer in America, Engineer Mahesh S. Rai, the surgeon and associate professor seeking higher education in UK, Dr. Rajesh Rai, the director of Arkaya Technology, Bengaluru, Mr. Vadiraj Pajattaya, the advocate in Mangalore, Mrs. Purnima S. Alva, and the gentlewoman, Mrs. Rashmi Ashwin Shetty, are serving as the dedicated trustees. Our administrator, Engineer Ashwin L. Shetty, is serving as the administrator from last 9 years. He is pouring his blood and vessels for an all-round development of our school with his knowledge he gained abroad in the countries like Australia, France, China, Germany, and many other European countries for more than a decade. Our academic advisory committee. We are blessed to have the retired principal Reverend Father F.X. Gomes, national trainer, and the retired principal Mr. M.D. Nanjunda, national best teacher awardee, a state trainer and retired principal Mr. K.R. Gangadhar, retired block education officer Mr. Kanchana Sundara Bhatt, and the engineer Mr. Neville Morgan from Queensland, Brisbane, Australia. Our staff, I, Mr. Sitarama K., I am serving as the principal, and Mrs. Shashikala NG is serving as the vice principal. Mrs. Kasturi KG, Mrs. Namita P, and Mr. Dhananjaya K are respectively coordinating the PU, high school, and primary sections. Mrs. Vedavati, Mr. Muralidhara KL, Mrs. Umavati, Mrs. Raji CJ, Ms. Seema M, Mrs. Prashanti AR, Mrs. Sushmita, they are leading the PU section. Mrs. Devamma HP, PET, Mr. Shivaprasad Alva KP, Mrs. Srileka Shetty M, Mrs. Shaumya T. Shetty, Mrs. Vinaya P, Mrs. Chetana S, Ms. Likita MN, Ms. Chaitanya BJ, Ms. Tejaswi S, and Sanskrit teacher Mr. Kushala, they are building the high school section.
Coming to the primary section, Mrs. Ashalata M, Mrs. Sushmita U, Mrs. Geeta C, Mrs. Anita S, Mrs. Parimala N.M., Mrs. Shilabati K, Mrs. Bhavya Rai M, and Ms. Namita K are strengthening the pace. Mrs. Trimaleshwari M and Mrs. Sunita J.K., they are shaping the kindergarten kids. Thus, altogether, we have 33 dedicated teachers. Kids' strength. From LKG to 2nd PUC, we have 467 students in the year 23-24. Hostels. We have 2 hostels for boys and girls. Mr. Krishna Pabike is the chief warden and Madam Purnima A is the assistant here. The ministerial staff. We have 4 ministerial staff, Mrs. Vishalakshi M, Mr. Pushparaj K, Ms. Purnima A, and Mr. Ganesh. Our sub-staffs. There is an office assistant, Mr. Gopal Gowda. There are 4 dedicated ayas, Mrs. Lalita, Mrs. Pushpavati, Mrs. Rohini, and Mrs. Meenakshi. School buses. We run 4 school buses moving more than 370 kilometers per day in and around 20 villages to lift around 150 students. There are 5 drivers, Mr. Balachandra Rai K, Mr. Jairam Rai, Mr. Gangadhara B, Mr. Sitarama K, and Mr. Billappa Gowda. The curriculum. We provide a set of course with Karnataka state syllabus. In PUC Science, we provide the subjects Physics, Chemistry, Mathematics, Biology, and Computer Science. In Commerce, we provide Economics, Business Studies, Accountancy, Statistics, and Computer Science. Academic results. In the previous board examination, in class 10, we secured 100% result. In 2nd PUC, we marked 99% result. In class 10, Ms. Trisha D. Salyan stood topper with 612 out of 625 with 97.92%. In 2nd PUC Commerce, Ms. Pranavi M. Rai stood topper with 577 marks out of 600 with 96.17%. Coming to the Department of Science, Mr. Tejas K. was the topper with 531 marks out of 600 with 88.50%. Different associations and forums. We have the Fine Arts Association, Commerce Club, the ELC Club, the Science Association, and Scouts and Guides. Shinturu Narayan Rai Education Foundation. The chairman of AJ Hospital and Research Center, Dr. AJ Shetty, is the chief patron of this foundation. The Vice Chancellor of NITA University, Mr. Vinay Hegde, our Administrator Engineer Ashwin L. Shetty, and the trustees, Mrs. Ashwin Shetty, the ex-principal of Vidya Rashmi School of Nursing, Mr. Ananda Prabhu, the President of SCDCC Bank, Dr. M.N. Rajendra Kumar, our trustee, Mr. N. Sundar Rai, Savanur, the proprietor of Mukambika Gas Agency, Puttur, Mr. Sanjeeva Alva, the farmer, Mr. Chikkappa Naik Ariadka, Kombettu, Puttur, Mr. Lalit Rai and Mrs. Shraddha L. Rai, Kenya, the advocate, Mr. Mohan Gowda Idyadka, and Mr. Jerry Pinto Muscat are the patrons of this foundation. Endowment scholarships. The generous donors and philanthropists have established various endowment prizes. Our Honorable Member of Governing Council, Engineer Mahesh Yash Rai and Mrs. Pallavi Mahesh Rai, America, Mrs. Sita and Giriyappa Gowda of Sita Ice Cream, Bangalore, Mr. K.M. Ramanath Rai and Mr. K.M. Taranath Rai have deposited rupees 10,000 each. Mr. Chikkanna Gowda Bijapur, Mr. Mashal DS, Mr. Shivanna Gowda Patil, Mr. Adivappa Hunsikatti, Mr. Jagatraj B.N. Baitadka, Srimati Juliana Karthik Suratkal, Mangalore, Mr. Srinivasa Ulava Charvaka of neighboring village have deposited rupees 5,000 each. The sum of bank interest generated out of it is distributed today among the meritorious and scholarly students of classes 10 and 2nd PUC who passed out last year in the final examinations. Parents Teachers Association, the PTA. The association is headed by our correspondent, Mr. Savanuru K. Sitaram Rai. Mr. Suresh Rai Sudimullu is the honorary vice president and Mr. Ramprasad Rai Kalai is the vice president. Mr. Abdullah Sompadi, Mr. Rafiq M.A., Mr. Dinesh K. Shetty, Mrs. Nisha Dinesh and Mrs. Mani M. Rai are the members here. Madam Mrs. Kasturi KG is coordinating the unit. Students' Government. With the direction of Students' Welfare Officer, Mr. Dhananjaya Markanja, the drawing teacher, the Students' Council with the floor leadership of Mr. Deepak Rai, BM of 2nd PUC Science is functioning. The other office bearers are
Sparsha J. Shetty of class 10, Sunik Shah of first PUC Science, Vidisha BK of class 9, Muhammad Twalha T of class 5, K. Muhammad Hisham of class 8, Bharat PD of class second PUC Science, Harsha A of class 6, Apurva Gokaldas Sulya of class 9, Rishita of first PUC Commerce, Pratham Kayarga of class 7, Aishat Jasna of class 7, Yan Saurav Rai of class 10, and Shraddha of second PUC Commerce. Routine. In the morning, school activities begin at 9:15. The initial 10 minutes will be the study period. Between 9:25 and 9:30 for 5 minutes, the whole school remains silent, and at 9:30 a.m. we chant the school prayer, the national song Vande Mataram and Nadagite. In the evening, we conclude at 3:40 with the national anthem. We work for a full day on alternative Saturdays. The extra and special classes run during the afternoon, after hours, as well as Sundays and other holidays. Safety measures. For the safety of the students and staff, we have set CCTV cameras. We have an anti-women harassment cell, anti-ragging cell, school bus safety cell, and child safety cell under the chairmanship of the principal. The CEO of Primary Agricultural Cooperative Society of Savanuru, Mr. Chandrasekhara P., is the external executive to these cells. We communicate about the prime events and schedules to the parents regularly through the bulk messaging system and on WhatsApp as well, so as to reach them on their cell phones. The Western Dance Coaching Class. This year we have started Western Dance Coaching Class with the coach, Mr. Swastik Rai. It is going on nice. Hosting the department tournaments. We systematically organized the Taluk level karate competitions. In that tournament, Ritesh of class 7 and Muhammad Awad Shah of class 9 bagged second place. Congratulations to the students and congratulations to the coach, Mr. Dinesh. Pratibha Karanji and Kalotsava achievements. In the Pratibha Karanji competitions held in Savanuru, our primary school kids, as many as a total of 22 prizes. Among them, Tanai DK of class 1 and Harsha of class 6 were selected for Taluk level. In the Taluk level, Tanai DK got first place in fancy dress. In zone level Pratibha Karanji and Kalotsava competition held at Keyuru, we got 4 prizes, and in fancy dress competition, Jivita LL of class 9 was selected up to district level. Congratulations to the achievers and congratulations to Madam Parimala and Mr. Dhananjay. Sports achievements. The school captain, Mr. Deepak BM of 2nd PUC Science, finished second in 400 meters race in Taluk level sports meet. Mr. Bharat PD of 2nd PUC Science finished second in javelin throw in Taluk level sports meet. Our PUC boys volleyball team reached district level meet and secured 4th place. Congratulations to the winners and the PT, Mr. Shivaprasad Alva KP. Drawing grade exam. Last year, 26 students appeared for drawing grade exam conducted by Karnataka Secondary Education Examination Board and brought 100% result for uninterrupted 19th time. We got 2 distinctions, 13 first classes and 11 second classes. Congratulations to the achievers and thanks to the guide, our drawing teacher, Mr. Dhananjaya Markanja. It's a joy to announce here, continuing in 20th year, this year also, 15 students had appeared for the drawing grade examination and all the 15 passed, and among the 15, 8 students secured distinction and 7 students secured first class. Once again for 20th time we have secured 100% result, and once again congratulations to the drawing teacher, congratulations to the winners. Support by the PTA, Parents Teachers Association. It is headed by Honorary Vice President Mr. Suresh Rai Sudimulu and Mr. Ramprasad Rai. He is leading as the Vice President. This year, the PTA has generously donated the entire prizes held for the Krida Rashmi Sports Day, and they generously donated all the prizes and they have lessened the burden of Vidya Rashmi Group. And I bow my head and submit my congratulations to the PTA for having donated this gigantic piece of prizes. Thank you all. Special achievements. Madam Sima M, Tejasvi S, Chaitanya BJ, Parimala NM, had attended the faculty skill development program for 9 days, sponsored by international software company Infosys.
Madam Likita MN participated in the regional meet of Institutions Innovations Council, MOE's Innovation Cell, held in Bangalore. Congratulations to all the 5 madams. Extracurricular trainings. Mr. Dinesh, he coaches for karate. Mrs. Parvati Ganesh coaches classical vocal. Mr. Swastik, he coaches Western dance. Our specialty, we work to make our kids to become the brand ambassadors of Indian culture. Accordingly, we teach the language Sanskrit free of cost to the kids of classes 5 to 10. We have the well-set multi-gym. Our administrator, engineer Ashwini L. Shetty, is passionately accumulating the old things like vehicles, instruments, and other few rare things. Our plans in pipeline, providing a 400-meter synthetic track, setting an international level swimming pool, adopting solar power system for entire campus. Appeal. Of course, we, the members of Team Vidyarashmi, earnestly expect and beg the donors and philanthropists to generously contribute to the educational movement we are heading with. Gratitudes. Vidyarashmi Vidyalaya remains grateful to the management, donors, Parents-Teachers Association, parents, media persons, the general public, students, and the members of the staff who support this saga of education. Wish you all a happy time once again. Jai Hind. Thank you all. ವೇದಿಕೆಯಲ್ಲಿನ ಗಣ್ಯ ಗಣನ ಮತ್ತು ಸಭಾಸದರೇ, ಇದೀಗ ಸಾಧಕರನ್ನು ಗೌರವಿಸುವ ಸಮಯ. ಕ್ರೀಡೆ ಮತ್ತು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಅನೇಕ ಸಾಧನೆ ಮಾಡಿ ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದ ಸಾಧಕ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕೆಂದು ಗೌರವಾನ್ವಿತ ಶಿಕ್ಷಕಿ, ರಾಷ್ಟ್ರೀಯ ಮಟ್ಟದ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪುರಸ್ಕೃತೆ ಕನ್ನಡ ಶಿಕ್ಷಕಿ ಶ್ರೀಮತಿ ಪರಿಮಳಾ ಅವರನ್ನು ಆದರಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಚಾಂಪಿಯನ್ಸ್ ಕೀಪ್ play until victory. Hard work beats talents. Good evening, everyone. Our students not only excel in academic, but they are also very good at extracurricular activities like sports and cultural activities. They have not only made us proud, but brought accolades to our school and given it statewide recognition, thus adding extra feather to its cap. Students like these stars are responsible for the continuous growth and development efforts with the extremely proficient council members as well as our teachers. Now, the time has come to recognize the stars of our school who achieved various sports and cultural events. They made us proud. I request our guest, Mr. Yuvaraj Jain, Chairman, Excellent Group of Institutions, Kallabittu Moodabidre, to honor the students who participated and bagged prizes, sports and cultural contents of the various level. Now I call upon Achiever's name. Please come and receive the honors. Bharat PD of class 2nd PUC Science got first place in javelin throw at Taluk level athletic meet and participated in district level athletic meet held by Mangala Stadium of Mangalore and also participated in district level volleyball match. Bharat PD of class 2nd PUC Science. Deepak BM of class 2nd PUC Science got second place in 200-meter race in the Taluk level athletic meet and also participated in district level volleyball match. Deepak BM of class 2nd PUC Science. Here are the district level volleyball competitors. Path L. Gaikwad, 2nd PCMB, Muhammad Nashir, 2nd EBAC, Muhammad Sinan, 1st PCMC, Shamma CR, 1st EBAC, Pratik Rai, 1st EBAC, Muhammad Shazin, 1st PCMB, Kiran AK, 2nd PCMB, Muhammad Ibrahim Razik, 2nd EBAS, Muhammad Ashik, 2nd EBAC, Akshay, 2nd EBAS.
Now I call upon name of Pratibha Karanji achievers. Tanai DK of class first got first place in fancy dress competition in Taluk level Pratibha Karanji. Tanai DK of class first. Jivita of class 9th participated in district level Pratibha Karanji held by Ramakrishna Pre-University College. Jivita of class 9th. Thank you, sir. Congratulations, students. You made us proud. Keep achieving more. Thank you. ಜೀವನ ಎಂದರೆ ಸೋಲು ಗೆಲುವಿನ ಆಟ. ಗೆದ್ದರೆ ಸೋಲಬಾರದೆಂದು ಭಯವಿದ್ದರೆ ಸೋತರೆ ಗೆಲ್ಲಲೇಬೇಕೆಂಬ ಛಲವಿರುತ್ತೆ. ಎ ವೆರಿ ಪ್ಲೆಸೆಂಟ್ ಈವ್ನಿಂಗ್ ಟು ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಒನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಆನ್ ದಿಸ್ ಸಂಭ್ರಮ ರಶ್ಮಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್. Far and away, the best prize that life has to offer is the chance to work hard at work worth doing. With this prizeful saying, let us start our proud, special and most awaited event for every institution as well as for every student that is honoring the academic achievers. Now, I call upon the names of students in Karnataka Board Examination PUC and SSLC Examination 2022-23. I request the students to come on to the stage. M. Pranavi Rai, Commerce first topper with 577 marks. Scored highest in Accountancy, Business Studies, Economics, Statistics and English. Manvi BC, second topper in Commerce with 555 marks. Scored highest in Accountancy. Tejas K, Science first topper with 531 marks, scored highest in Physics, Mathematics, Biology and Hindi. Nishant DH, Science second topper with 521 marks, scored highest in Physics, Mathematics, Computer Science. ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಚಪ್ಪಾಳೆ ಹೊಡೆಯುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. From SSLC, Trusha D. Salian, class 10th, first topper with 612 marks. Scored highest in Hindi, Science, Mathematics and Social Science. Sana Fatima, class 10, second topper with 551 marks. Nishant DH, Trisha D. Salian, Sana Fatima. I request our chief guest, Mr. Yuvraj Jain sir, and with all the dignitaries to felicitate the toppers and give them best wishes. SSLC,
In SSLC, Kannada, Samahit Jain, English, Rifa Fatima. Thank you, sir. ಜ್ಞಾನವೇ ಬೆಳಕು, ಶಿಕ್ಷಕರೇ ಬೆಳಕಿನ ಮೂಲ. Our teachers have participated in faculty development program organized by Infosys Mangaluru for about 9 days and conquered the knowledge of building positive relationship with the students, provide timely and constructive feedback and creating a supportive learning environment. I call upon the names of teachers and request our correspondent to hand over the rose. Madam Seema, lecturer in commerce. Madam Tejasvi Rai, lecturer in English. Madam Chaitanya, high school science teacher. Madam Parimala, primary Kannada teacher. And also our high school science teacher, Madam Likita, has participated in IIC Regional Meet 2023 about Atal Tinkering, hosted by Reva University, Bangalore. Thank you, sir. Thank you, one and all. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಹಿರಿಯ ನೇತಾರರು, ಅವ್ರ ಬಗ್ಗೆ ಹೇಳಬೇಕಂತಾದರೆ ಒಂದು ಇಂಗ್ಲೆಂಡಲ್ಲಿ ನಡೆದ ಒಂದು ಘಟನೆಯಿಂದ ಪ್ರಾರಂಭ ಮಾಡ್ತೇನೆ. ಸತ್ಯ ಘಟನೆ. ಇಂಗ್ಲೆಂಡ್ನ ಒಂದು ಕೆಸರಲ್ಲಿ ಒಬ್ಬ ಹುಡುಗ ಮುಳುಗಿದ್ದ. ಒಬ್ಬ ರೈತ ಬಂದವನನ್ನು ಮೇಲೆತ್ತಿ ಹಾಕಿದ. ಅಲ್ಲಿಂದ ಆ ಹುಡುಗ ಓಡಿ ಹೋದವನು ನೆಕ್ಸ್ಟ್ ಡೇ ಬೆಳಿಗ್ಗೆ ರೈತನ ಮನೆ ಎದುರುಗಡೆ ಬಂದು ಒಂದು ಕುದುರೆ ಗಾಡಿ ಬಂದು ನಿಂತಿತು. ಅದರಿಂದ ರಾಜ ಇಳಿತಾ ಇದ್ದಾನೆ, ರಾಜನ ಮಗ ಇಳಿತಾ ಇದ್ದಾನೆ. ರೈತನಿಗೆ ಆಶ್ಚರ್ಯ ಆಯಿತು, ಇದು ಯಾರು, ರಾಜ ಯಾಕೆ ಬಂದಿದ್ದಾನೆ ಅಂತ. ರಾಜ ಬಂದವನೇ ರೈತನಿಗೆ ಕೈ ಮುಗ್ದು ಹೇಳ್ತಾ ಇದ್ದಾನೆ, ನಿನ್ನೆ ನನ್ನ ಮಗನನ್ನು ಬದುಕಿಸಿದೆಯಾ, ಏನು ಬೇಕು ಕೇಳು ಅಂತ. ರೈತನಿಗೆ ಅದು ರಾಜನ ಮಗ ಅಂತ ಏನೂ ಗೊತ್ತಿರಲಿಲ್ಲ. ರೈತ ಹೇಳಿದ, ನನಗೆಲ್ಲ ದೇವರು ಕೊಟ್ಟಿದ್ದಾರೆ, ನನಗೇನು ಬೇಡ, ಇಲ್ಲ ನಿನಗೇನಾದರೂ ಕೊಡಲೇಬೇಕು ಅಂತ. ಆವಾಗ ರೈತನ ಮಗನನ್ನು ರಾಜ ನೋಡಿದ, ಇಲ್ಲ ನೀನು ಬೇಡದಿದ್ದರೂ ತೊಂದರೆ ಇಲ್ಲ, ನಿನ್ನ ಮಗನನ್ನು ನನಗೆ ಕೊಡು. ಆ ಮಗನನ್ನು ಕರ್ಕೊಂಡು ಹೋದ ರಾಜ. ಎಜುಕೇಷನ್ ಕೊಟ್ಟ, ಡಾಕ್ಟರ್ ಆದ. ರೈತನ ಮಗ ಡಾಕ್ಟರ್ ಆಗಿರ್ತಕ್ಕಂಥ ಸಂದರ್ಭ ರಾಜನ ಮಗನಿಗೆ ನ್ಯೂಮೋನಿಯಾ ಬಂದಿತ್ತು. ಆ ನ್ಯೂಮೋನಿಯಾಕ್ಕೆ ಔಷಧಿ, ಮೆಡಿಸಿನ್, ಪೆನ್ಸಿಲಿನನ್ನು ಅವನೇ ಫೈಂಡ್ ಔಟ್ ಮಾಡಿದ. ಅವನೇ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿದ್ದ. ರಾಜನ ಮಗ ಗುಣಮುಖನಾದ. ಅವನೇ ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಆಗಿದ್ದ. ಪ್ರೀತಿಯ ಬಂಧುಗಳೇ, ಯಾರು ಏನಾಗ್ತಾರೋ ಗೊತ್ತಿಲ್ಲ. ಸಮಾಜದೊಟ್ಟಿಗೆ ನಾನಿದ್ದೇನೆ ಅಂತ ಸವಣೂರು ಸೀತಾರಾಮ ಶೆಟ್ಟರು ರೈ ಅವರು ಕೆಲಸ ಮಾಡ್ತಾ ಇದ್ದಾರೆ. ನನಗೇನಾಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ನಾವು ಎಷ್ಟು ದಿವಸ ಇರ್ತೇವೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ನನ್ನ ಬದುಕು ಎಷ್ಟು ವರ್ಷ ಇದೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನಾನು ಹೇಗಿದ್ದೇನೆ, ನನ್ನ ಬದುಕನ್ನು ಯಾವ ರೀತಿ ಉಪಯೋಗಿಸಿಕೊಳ್ತಿದ್ದೇನೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷಲ್ಲೊಂದು ಮಾತುಂಟು, ವಿ ಕ್ಯಾನಾಟ್ ಚೇಂಜ್ ಯುವರ್ ಫ್ಯೂಚರ್, ವಿ ಕ್ಯಾನ್ ಚೇಂಜ್ ಅವರ್ ಹ್ಯಾಬಿಟ್ಸ್. ಆಟೋಮೆಟಿಕಲಿ ಅವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಅವರ್ ಫ್ಯೂಚರ್. ನಮ್ಮ ಗುರುಗಳಾಗಿರ್ತಕ್ಕಂಥ ಕಲಾಂ ಸರ್ ಹೇಳಿರ್ತಕ್ಕಂಥ ಮಾತು. ಪ್ರೀತಿಯ ಬಂಧುಗಳೇ, ಒಂದು ಹೂ ಕೂಡ ಯೋಚನೆ ಮಾಡ್ತದೆ, ನನ್ನ ಜೀವನದಲ್ಲಿ ಒಂದು ದಿವಸ ಆಯುಷ್ಯ. ಆದರೂ ನನ್ನನ್ನು ಈ ಪ್ರಪಂಚಕ್ಕೆ ಬಿಟ್ಟಿರ್ತಕ್ಕಂಥ ಭಗವಂತನಿಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಜೀವನದಲ್ಲಿ ಸಾರ್ಥಕತೆ ಪಡ್ಕೊಳ್ತದೆ. ಆ ಸಾರ್ಥಕತೆ ಪಡ್ಕೊಳ್ಳುವಂಥ ಜೀವನ ನಮ್ಮದಾಗಬೇಕು. ನಮ್ಮ ಆಯುಷ್ಯ ಎಷ್ಟು ಉಂಟು ಅಂತ ಯೋಚನೆ ಇಲ್ಲ. ಮೈಕಲ್ ಜಾಕ್ಸನ್ ಯೋಚನೆ ಮಾಡ್ತಾನೆ, ನನಗೊಂದು 100 ವರ್ಷ 150 ವರ್ಷ ಬದುಕಬೇಕು ಅಂತ ಯೋಚನೆ ಮಾಡಿಕೊಂಡು 50 ಜನ ಡಾಕ್ಟರ್ಸನ್ನು ತನ್ನ ಸುತ್ತ ಇಟ್ಕೊಳ್ತಾನೆ. 50 ಜನ ಅಂಗಾಂಗ ದಾನ ಮಾಡುವವರನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ತಾನೆ. ಪ್ರತಿಯೊಂದಕ್ಕೂ ಆಕ್ಸಿಜನ್ ಸೆಟ್ ಇಟ್ಕೊಳ್ತಾನೆ, ಪ್ರತಿಯೊಂದನ್ನು ಇಟ್ಕೊಳ್ತಾನೆ. ನನ್ನ ಆಯುಷ್ಯ ಬೇಕಾದಷ್ಟು ದಿವಸ ಬದುಕಬೇಕು ಅಂತ. ಆದರೂ 50 ವರ್ಷಕ್ಕಿಂತ ಹೆಚ್ಚು ಬದುಕಲಿಕ್ಕಾಗಲಿಲ್ಲ.
ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅಂತ ಹೇಳೋದಕ್ಕಿಂತ ಹೇಗೆ ಬದುಕಿದ್ದೇವೆ ಯಾವತ್ತೂ ಯೋಚನೆ ಮಾಡಿ. ಮನುಷ್ಯ ಅವನಿಗೋಸ್ಕರ ಬದುಕಿದರೆ ಅವನ ಮನೆಯಲ್ಲಿ ಫೋಟೋ ಇರ್ತದೆ. ಮನುಷ್ಯ ಸಮಾಜಕ್ಕೋಸ್ಕರ ಬದುಕಿದರೆ, ಸೋಷಲ್ ಅವೇರ್ನೆಸ್ ಎಲ್ಲವನ್ನು ಕಲಿತುಕೊಂಡು ಬದುಕಿದರೆ ಎಲ್ಲರ ಮನಸ್ಸಲ್ಲೂ ಇರ್ತಾನೆ, ಎಲ್ಲರ ಮನೆಯಲ್ಲೂ ಅವ್ರು ಇರ್ತಾನೆ. ಆ ಥರದ ಜೀವನ ಆಗಬೇಕು. ಈ ಸವಣೂರಲ್ಲಿ ಸೀತಾರಾಮ್ ರೈ ಅವರು ಆ ಥರದ ಜೀವನ ಇರಲಿ ಅಂತ ತನ್ನ ಮಕ್ಕಳು ಫಾರಿನಲ್ಲಿದ್ದರೂ ಕೂಡ ತನ್ನ ಮಗಳು ರಶ್ಮಿ, ವಿದ್ಯೆಗೆ ರಶ್ಮಿ ಇರ್ತಕ್ಕಂಥ ರಶ್ಮಿಯನ್ನು ಇಲ್ಲಿ ಅವರೊಟ್ಟಿಗೆ ಅಶ್ವಿನ್ ಅವರನ್ನು ಕೂಡ ಇಲ್ಲಿ ಬರಮಾಡಿಕೊಂಡು ಈ ವ್ಯವಸ್ಥೆಯಲ್ಲಿ ಎಲ್ರಿಗೂ ವಿದ್ಯೆಯ ದಾನ ಆಗಲಿ ಅಥವಾ ನ್ಯೂ ಟೆಕ್ನಾಲಜಿ, ಅಶ್ವಿನ್ ಅವರಿರ್ತಕ್ಕಂಥ ನ್ಯೂ ಟೆಕ್ನಾಲಜಿ ಈ ಒಂದು ವ್ಯವಸ್ಥೆಗೆ ಸಿಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಸದುದ್ದೇಶ ಪ್ರಾರಂಭ ಆಗಿದೆ, ಒಳ್ಳೆಯದಾಗ್ತದೆ. ಯಾವತ್ತೂ ಒಂದು ಎಜುಕೇಷನ್ ಸಿಸ್ಟಮ್ ಒಳ್ಳೇದಿರಬೇಕು ಅಂತಾದರೆ ಅಲ್ಲಿರ್ತಕ್ಕಂಥ ಪೇರೆಂಟ್ಸ್, ಅಲ್ಲಿರ್ತಕ್ಕಂಥ ಟೀಚರ್ಸ್, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್: ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್. ಟೀಚರ್ಸ್ ಬಗ್ಗೆ ಯೋಚನೆ ಮಾಡಿದರೆ ವಿಶ್ವೇಶ್ವರಯ್ಯ ಅವರು ಒಂದು ಯೋಚನೆ ಮಾಡ್ತಾರೆ, ಯಾವತ್ತೂ ಹೇಳಿಕೊಂಡು ತನ್ನ ಜೀವನದಲ್ಲಿ ಒಂದು ಟೀಚರ್ ರಿಲೇಟೆಡ್ ಆಗಿರ್ತಕ್ಕಂಥವರು ಬಂದವರು ಅವರ ಕನ್ನಡಕವನ್ನು ಸ್ಪೆಕ್ಸ್ ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ. ಆ ಸ್ಪೆಕ್ಸ್ ಬಿಟ್ಟು ಬಂದು ಕೂಡ ಕ್ಲಾಸಲ್ಲಿ ಹೇಳ್ತಾರೆ, ಒಬ್ಬ ಹುಡುಗನನ್ನು ಕಳಿಸಿಕೊಟ್ಟು, ನೋಡು ನನ್ನ ಮನೆಗೆ ಹೋಗಿ ಆ ಸ್ಪೆಕ್ಸ್ ಹಿಡ್ಕೊಂಡು ಬಾ, ನನಗೆ ಪಾಠ ಮಾಡಲಿಕ್ಕೆ ಕನ್ನಡಕ ಬೇಕಾಗಿದೆ. ಹಾಗೆ ಹೋಗಿರ್ತಕ್ಕಂಥ ಹುಡುಗ ಮನೆಯಲ್ಲಿ ಹೋಗಿ ವಿಶ್ವೇಶ್ವರಯ್ಯವರ ಮಡದಿಯಲ್ಲಿ ಕೇಳ್ತಾನೆ, ಬಾಗಿಲು ತಟ್ಟಿ, ನನಗೆ ಸರ್ನ ಕನ್ನಡಕ ಕೊಡಿ ಅಂತ. ಆ ಕನ್ನಡಕ ಕೊಡ್ತಿರ್ತಕ್ಕಂಥ ಸಂದರ್ಭ ಅಮ್ಮ ಒಳಗಿಂದ ತಂದು ಒಂದು ಲಡ್ಡು ಕೊಟ್ಟರು. ಆ ಲಡ್ಡು ತಿಂತಾ ಇರ್ತಕ್ಕಂಥ ಸಂದರ್ಭ ಅವನಿಗೆ ಕೆಮ್ಮು ಬಂತು. ಆ ಕೆಮ್ಮು ಬರ್ತಾ ಇರ್ತಕ್ಕಂಥ ಸಂದರ್ಭ ಒಳಗಡೆ ಅಮ್ಮ ಓಡಿದ್ರು, ಅಲ್ಲಿ ಅವರಿಗೆ ನೀರು ಸಿಗಲಿಲ್ಲ. ಏನೋ ಹಾಲು ಸ್ವಲ್ಪ ಇತ್ತು, ಅದನ್ನು ಹಿಡ್ಕೊಂಡು ಬಂದು ಕೊಟ್ಟು, ನೋಡು ಮಗು, ನಮ್ಮ ಇಡೀ ಊರಿಗೆ ನೀರಿನ ಬರ ಉಂಟು, ನಿನ್ನ ಗುರುಗಳು ನಿನಗೆ ವಿದ್ಯೆ ಹೇಳಿಕೊಡ್ತಾ ಇದ್ದಾರೆ, ಒಂದು ಯೋಚನೆ ಮಾಡು, ಇಡೀ ಊರಿಗೆ ನನ್ನ ಮನೆಯಲ್ಲೇ ನೀರಿನ ವ್ಯವಸ್ಥೆ ಇಲ್ಲ, ಏನಾದರೂ ನಿನ್ನ ಜೀವನದಲ್ಲಿ ನೀನು ಯೋಚನೆ ಮಾಡ್ತಾ ಇದ್ದರೆ ಒಂದು ನೀರಿನ ವ್ಯವಸ್ಥೆ ಮಾಡು. ಆವತ್ತು ಆ ಚಿಕ್ಕ ಹುಡುಗ ನಮ್ಮ ಮನಸ್ಸಲ್ಲಿ ಒಂದು ನೀರಿನ ಬಗ್ಗೆ ಕಲ್ಪನೆ ಆಗಿರ್ತಕ್ಕಂಥದ್ದು ಈಗ ಏನಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಕಣ್ಣಂಬಾಡಿ ಅಣೆಕಟ್ಟಿನ ಮುಖಾಂತರ ಎಷ್ಟೋ ಜಿಲ್ಲೆಗಳಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ವಿಶ್ವೇಶ್ವರಯ್ಯವರು ಮಾಡಿದರು. ತನ್ನ ಗುರುಗಳಿಗೆ ಕೊಟ್ಟಿರ್ತಕ್ಕಂಥ ಗೌರವ ಒಬ್ಬ ಶಿಷ್ಯನಿಂದ ಈ ಥರದ್ದು ಸಿಕ್ಕಿದೆ. ಅವರನ್ನು ನಾವು ಸ್ಮರಿಸಲೇಬೇಕಾಗಿದೆ. ಆದ್ದರಿಂದ ಟೀಚರ್ ಮತ್ತು ಸ್ಟೂಡೆಂಟ್ಸ್ ರಿಲೇಷನ್ಶಿಪ್ ಒಳ್ಳೆದಿದ್ದರೆ ಯಾರು ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಕೆಲವು ಸಂದರ್ಭ ಪೇರೆಂಟ್ಸಿನ ಸಪೋರ್ಟ್ ಕೂಡ ಒಂದು ಸಂಸ್ಥೆ ಒಳ್ಳೆಯದಾಗಬೇಕಾದ್ರೆ ಬೇಕೇ. ಥಾಮಸ್ ಆಲ್ವಾ ಎಡಿಸನ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಆಗುವಾಗಲೇ ಕ್ಲಾಸಲ್ಲಿ ಫೇಲ್ ಆಗ್ತಿರ್ತಕ್ಕಂಥ ಸಂದರ್ಭ ಒಂದು ಸರ್ತಿ ಅವನ ಮನೆಗೆ ಒಂದು ಚೀಟಿ ಹೋಯಿತು. ಆ ಚೀಟಿಯನ್ನು ಥಾಮಸ್ ಆಲ್ವಾ ಎಡಿಸನ್ನ ಅಮ್ಮ ಮಗನ ಎದುರುಗಡೆ ಓದ್ತಾ ಇದ್ದಾರೆ. ಮಗನಿಗೆ ಹೇಳ್ತಾ ಇದ್ದಾರೆ, ಮಗನೇ, ಟೀಚರಿಂದ ಲೆಟರ್ ಬಂದಿದೆ, ನಿನಗೆ ಆ ಶಾಲೆಯಲ್ಲಿ ಹೇಳಿಕೊಡುವಷ್ಟು ದೊಡ್ಡ ಟೀಚರ್ಸ್ ಇಲ್ಲಂತೆ, ನೀನು ಟಾಪ್ ಹುಡುಗಂತೆ, ನಿನಗೆ ನಾಳೆಯಿಂದ ನಿನ್ನ ಅಮ್ಮನೇ ಪಾಠ ಮಾಡಬೇಕು ಅಂತ ಬರೆದಿದ್ದಾರೆ, ನಾನು ನಾಳೆಯಿಂದ ನಿನಗೆ ಪಾಠ ಮಾಡಲಿಕ್ಕೆ ರೆಡಿ ಇದ್ದೇನೆ, ನಿನಗೇನು ವಿದ್ವತ್ತುಂಟು ಅದರ ಬಗ್ಗೆ ಟೀಚರ್ಸ್ಗೆ ಹೆಮ್ಮೆ ಉಂಟು ಅಂತ ಬರೆದಿದ್ದಾರೆ ಅಂತ ಓದ್ತಾರೆ. ನೆಕ್ಸ್ಟ್ ಡೇಯಿಂದ ಅಮ್ಮನೇ ಮನೆಯಲ್ಲಿ ಪಾಠ ಮಾಡ್ತಾರೆ. ಆಮೇಲೆ ಏನಾಯಿತು ಯೋಚನೆ ನಮಗೆಲ್ಲ ಉಂಟು. ಥಾಮಸ್ ಆಲ್ವಾ ಎಡಿಸನ್ ಇಡೀ ಬಲ್ಬಿನ ಪ್ರಪಂಚಕ್ಕೆ ಕೊಟ್ಟ ನಂತರ ಒಂದು ದಿವಸ ಥಾಮಸ್ ಆಲ್ವಾ ಎಡಿಸನ್ ಮನೆಯಲ್ಲಿ ಅಮ್ಮ ತೀರಿ ಹೋಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ಬ್ಯಾಗಲ್ಲಿರ್ತಕ್ಕಂಥ ಒಂದು ಪೆಟ್ಟಿಗೆಯಲ್ಲಿರ್ತಕ್ಕಂಥ ಓಪನ್ ಮಾಡುವಾಗ ಅಲ್ಲಿ ಲೆಟ್ರ್, ಆವತ್ತು ಟೀಚರ್ ಕೊಟ್ಟಿರ್ತಕ್ಕಂಥ ಲೆಟ್ರ್ ಆವತ್ತು ಥಾಮಸ್ ಆಲ್ವಾ ಎಡಿಸನ್ ನೋಡಲಿಲ್ಲ, ಅಮ್ಮ ಮಾತ್ರ ನೋಡಿರ್ತಕ್ಕಂಥದ್ದು. ಅದು ಮುಚ್ಚಿದ್ದಂಥ ಒಂದು ಲೆಟರ್ ಆಗಿತ್ತು. ಆವತ್ತು ಆ ಲೆಟ್ರನ್ನು ನೋಡಿ ಥಾಮಸ್ ಆಲ್ವಾ ಎಡಿಸನ್ನಿಗೆ ಆಶ್ಚರ್ಯ ಆಯಿತು. ಅದರಲ್ಲಿ ಬರೆದಿತ್ತು, ಥಾಮಸ್ ಆಲ್ವಾ ಎಡಿಸನ್ ಈಸ್ ನಾಟ್ ಫಿಟ್ ಫಾರ್ ದ ಸ್ಕೂಲ್. ಇವನು ನಾಲಾಯಕ. ಯಾವತ್ತು ಕಾವಂದರೊಂದು ಮಾತು ಹೇಳ್ತಾರೆ, ನಾನು ಸಿದ್ಧವನು ಗುರುಕುಲದ ಸ್ಟೂಡೆಂಟ್, ನನ್ನನ್ನು ಬದುಕಿಸಿದ್ದು, ನನ್ನ ಲೈಫಲ್ಲಿ ನನಗೆ ಥ್ರಿಲ್ಲಿಂಗ್ ಕೊಟ್ಟದ್ದು ಸಿದ್ಧವನು ಗುರುಕುಲ. ಯಾವತ್ತು ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು. ನಿನ್ನ ಜೀವನದಲ್ಲಿ ಏನು ಮಾಡಲಿಲ್ಲ ಅಂತ ಆಗ್ತದೆ.
ಕಾವಂದರೊಂದು ಮಾತು ಹೇಳ್ತಾರೆ ಯಾವತ್ತೂ ಕೂಡ, ಗಂಟೆ ದೊಡ್ಡದಾದಷ್ಟು ದೇವರ ಹತ್ತಿರ ಇರುವುದಿಲ್ಲ. ದೇವಸ್ಥಾನದಲ್ಲಿ ನೋಡಿ, ಯಾವತ್ತು ದೊಡ್ಡ ಗಂಟೆ ದೇವರ ಎದುರು ಇರುವುದಿಲ್ಲ, ದೇವಸ್ಥಾನದ ಹೊರಗಡೆ ಇರ್ತದೆ. ಅದು ಗಂಟೆ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಹೋದರೆ ದೇವರ ಎದುರುಗಡೆ ಬಂದು ಮಣಿ ಆಗ್ತದೆ. ದೇವರಿಗೆ ಹತ್ತಿರ ಇರ್ತಕ್ಕಂಥದ್ದು ನಿನ್ನಲ್ಲಿರ್ತಕ್ಕಂಥ ಅಹಂಕಾರ, ನಿನ್ನಲ್ಲಿರ್ತಕ್ಕಂಥ ಅಹಂ, ನಿನ್ನಲ್ಲಿರ್ತಕ್ಕಂಥ ನೆಗೆಟಿವ್ಸ್ ತೆಗೆದು ಬಿಸಾಡ್ತಾ ಹೋಗು, ನೀನು ದೇವರಿಗೆ ಹತ್ತಿರ ಆಗ್ತೀಯಾ. ಯಾವತ್ತು ನಾವು ಹತ್ತಿರ ಆಗಿರಬೇಕಾದ್ದು ನಮ್ಮಲ್ಲಿರ್ತಕ್ಕಂಥ ಈಗೋ, ನಮ್ಮಲ್ಲಿರ್ತಕ್ಕಂಥ ಅಹಂ ಎಲ್ಲವನ್ನು ತೆಗೆದು ಬಿಸಾಡಿದರೆ ಇಲ್ಲಿರ್ತಕ್ಕಂಥ ಮೇಧಾವಿಗಳನ್ನು ನೋಡಿ, ತಮ್ಮಲ್ಲಿರ್ತಕ್ಕಂಥ ಏನು ಇದ್ರೂ ಕೂಡ ಯೋಚನೆ ಇಲ್ಲದೆ ನಿರ್ಲಿಪ್ತತೆಯಿಂದ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ. ಭಗವಂತ ಅವರ ಹತ್ತಿರ ಇರ್ತಾನೆ. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳನ್ನು ಬೆಳೆಸುವಾಗಲೂ ಯೋಚನೆ ಮಾಡಬೇಕು. ಹೆತ್ತವರಿಗೆ ಒಂದು ಮಾತು, ಮಗುವಿಗೆ ಏನು ಕೊಡಬೇಕು ಯೋಚನೆ ಮಾಡಬೇಕು. ಮನೆಯಲ್ಲಿ ಬಂದು ಕೂಡಲೇ ಎಲ್ಲ ಉಂಟು, ನನಗೆ ನನ್ನ ಮಗುವಿಗೆ ಕಷ್ಟ ಬೇಡ, ನಾನು ಕಷ್ಟ ಅನುಭವಿಸಿದ್ದು ಸಾಕು, ನನ್ನ ಮಗುವಿಗೆ ಕಷ್ಟ ಬೇಡ ಅಂತ ಎಲ್ಲ ಕೊಡ್ತಾ ಹೋಗ್ತೀರಲ್ಲ, ಆ ಮಗು ನಿಮ್ಮ ಕೈಯಲ್ಲಿ ಮತ್ತೆ ಸಿಗುವುದಿಲ್ಲ. ಒಂದು ಕ್ಲಾಸಲ್ಲಿ ಒಂದು ದಿವಸ ಒಂದು ಕಂಪಾಸ್ ಬಾಕ್ಸ್ ಯಾರೋ ಬಿಟ್ಟು ಹೋಗಿದ್ರು. ಆ ಕಂಪಾಸ್ ಬಾಕ್ಸನ್ನು ಒಂದು ದಿವಸ ಟೀಚರ್ ನೋಡಿದರು. 500-600 ರೂಪಾಯಿ ಬೆಲೆ ಬಾಳುವಂಥ ಕಂಪಾಸ್ ಬಾಕ್ಸ್. ಇದು ಯಾರೋ ಬಿಟ್ಟು ಹೋಗಿದ್ದಾರೆ. ಆಫ್ಟರ್ 15 ಡೇಸ್ ಆ ಕಂಪಾಸ್ ಬಾಕ್ಸನ್ನು ಸ್ಕೂಲ್ ಪಾರ್ಲಿಮೆಂಟ್ ಆಗ್ತಾ ಯಾವುದೋ ಒಂದು ಪ್ರೇಯರ್ ಆಗ್ತಿರೋ ಸಂದರ್ಭ ಕಂಪಾಸ್ ಬಾಕ್ಸನ್ನು ಎತ್ತಿ ಹಿಡಿದ್ರು. ಇದು ಕಂಪಾಸ್ ಬಾಕ್ಸ್ ಯಾರ್ದು? ಆವಾಗ ಅಲ್ಲಿರ್ತಕ್ಕಂಥ ಹುಡುಗಿಯರಲ್ಲಿ ಒಬ್ಬ ಹುಡುಗಿ, ಆ ಕಂಪಾಸ್ ಬಾಕ್ಸ್ ನನ್ನದು. ಅಲ್ಲ ಮಗಳೇ, 500-600 ರೂಪಾಯಿ ಬೆಲೆ ಬಾಳುವಂಥ ಕಂಪಾಸ್ ಬಾಕ್ಸನ್ನು ಬಿಟ್ಟು ಹೋಗಿದೆಯಲ್ಲ, ಯೋಚನೆ ಏನು? ನಿನಗೆ ಅದರ ಬೆಲೆ ಗೊತ್ತಿಲ್ವಾ? ಇಲ್ಲ ಸರ್, ಇನ್ನೊಂದು ಬ್ಯಾಗಿಂದ ಕೈ ಹಾಕಿ ನನಗೆ ಅಪ್ಪ ಇನ್ನೊಂದು ಕಂಪಾಸ್ ಬಾಕ್ಸ್ ತೆಗೆದು ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಮಗು ಕೇಳಿದ ಹಾಗೆ ಯಾವುದೋ ರೀತಿ ಯೋಚನೆ ಇಲ್ಲದೆ ಬೇಕಾದನ್ನು ತೆಗೆದು ಕೊಡ್ತಾ 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 ಹೋಗ್ತೀರಿ. ನಾಡ್ದು ಮದುವೆ ಮಾಡಿ ಬಿಡ್ತೀರಿ. ನನಗೆ ಈ ಗಂಡ ಬೇಡ, ಇನ್ನೊಂದು ಗಂಡನನ್ನು ಮದುವೆ ಮಾಡು ಅಂತ ಹೇಳಿದ್ರೆ ತಯಾರಿದ್ದೀರಾ? ಯೋಚನೆ ಮಾಡಿ. ಪ್ರೀತಿಯ ಬಂಧುಗಳೇ, ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಯೋಚನೆ ಇರಬೇಕು. ನಾವು ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳಿಗೆ ಏನೂ ಕಷ್ಟ ಇರಬಾರ್ದು ಯೋಚನೆ ಮಾಡಬೇಡಿ. ಮಕ್ಕಳಿಗೆ ಕಷ್ಟಗಳ ಅರಿವಾಗಲೇಬೇಕು. ಮನೆ ಎದುರುಗಡೆ ಬಂದು ರಿಕ್ಷಾ ನಿಲ್ತದೆ, ಸ್ಕೂಲಿನ ಎದುರುಗಡೆ ಬಂದು ರಿಕ್ಷಾದಿಂದ ದಬ್ಬಿ ಬಿಡ್ತಾರೆ, ಅಥವಾ ವೆಹಿಕಲ್ ಬರ್ತದೆ, ನಡೆದೇ ಗೊತ್ತಿಲ್ಲ. ಒಂದು ಬಿಸಿಲಲ್ಲಿ 4 ದಿವಸ ನಿಲ್ಲಿಸಿ ಅಥವಾ ಒಂದು ಅರ್ಧ ಗಂಟೆ ನಿಲ್ಲಿಸಿ ಮಗು ಬೀಳ್ತದೆ. ಯಾಕೆ? ಗೊತ್ತೇ ಇಲ್ಲ ಬಿಸಿಲು ಅಂತ ಹೇಳುವಂಥದ್ದು. ನಾವೆಲ್ಲ ಇಲ್ಲಿ ಹಿರಿಯರಿರ್ತಕ್ಕಂಥವರೆಲ್ಲ ಕಷ್ಟಪಟ್ಟವರು. ನಮ್ಮ ಕಷ್ಟದ ಸ್ವಲ್ಪ ಅರಿವಾದರೂ ಮಕ್ಕಳಿಗೆ ಬೇಕು. ಹಳ್ಳಿ ಜೀವನ ಅಂತ ಯೋಚನೆ ಏನು ಉಂಟಾ, ಕಷ್ಟ ಅಂತ ಯೋಚನೆ ಮಾಡಬೇಡಿ. ಯಾರೂ ದಡ್ಡರಲ್ಲ, ಯಾರೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ವೇಣೂರಿಂದ ಧೀರಜ್ ಅಂತ ಒಬ್ಬ ಹುಡುಗ ಇದ್ದ. ಮನೆಯಲ್ಲಿ ಏನೂ ಇಲ್ಲ, ಚಿಕ್ಕ ಗುಡಂಗಡಿ ಇಟ್ಟುಕೊಂಡು ಬೀಡಿ ಕಟ್ಕೊಂಡು ಮನೆಯಲ್ಲಿರ್ತಕ್ಕಂಥ ಅಮ್ಮ ಏನೂ ಇಲ್ಲದ ವ್ಯವಸ್ಥೆ. ಬಂದು ನನ್ನಲ್ಲಿ ಕೇಳಿದ, ಸರ್ ನನಗೆ ಡಾಕ್ಟರ್ ಆಗಬೇಕು, ತಯಾರಿ ಇದೆಯಾ ಕೇಳಿದೆ. ಎಸ್. ಅವನು ಕೇಳಿದ್ದು ಸೆಕೆಂಡ್ PUC ಆದಮೇಲೆ ಬಂದು ಕೇಳಿದ, ಸರ್ ನನಗೆ ಬೇಕಿತ್ತು, ನಾನು ಸರಿ 1 ವರ್ಷದಲ್ಲಿ ಮಾಡ್ತೀಯಾ, ಚಾಲೆಂಜ್ ತಗೊಳ್ತೇನೆ. ಎಸ್ ಸರ್. ಹಾಸ್ಟೆಲ್ ಎಲ್ಲ ವ್ಯವಸ್ಥೆ, ಯಾಕಂದರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಉಂಟು. ಯಾರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವನಿಗೆ ಏನೂ ಇಲ್ಲ. ಊಟದ್ದು ಕೂಡ ನಾನೇ ಚಾರ್ಜ್ ಕಟ್ಟಿದೆ. 1 ವರ್ಷ ಲಾಂಗ್ ಟರ್ಮ್ ಮೆಡಿಕಲ್ ಬ್ಯಾಚ್ ಅಂತ ಕ್ಲಾಸ್ ತಗೊಂಡ. ಕೊರೋನಾ ಟೈಮಲ್ಲಿ 1 ದಿವಸ ಮನೆ ಹೋಗಲಿಲ್ಲ, ಅಲ್ಲೇ ಇದ್ದ, ಕರೆಕ್ಟ್ ಓದಿದ. ಸೆಕೆಂಡ್ ಅದು 1 ವರ್ಷದಲ್ಲಿ 645 ಔಟ್ ಆಫ್ 720 ಮಾರ್ಕ್ಸ್ ಪಡ್ಕೊಂಡ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ಪಡ್ಕೊಂಡ. ಈಗ 2nd 3rd ಇಯರ್ ರಿಲೇಟೆಡ್ ಆಗಿ ಮಾಡ್ತಾ ಇದ್ದಾನೆ. ಆಗುವುದಿಲ್ಲ ಅಂತ ಯಾರಲ್ಲೂ ಇಲ್ಲ. ಒಂದು ಟೈಮಲ್ಲಿ ಎಲ್ಲ ವ್ಯವಸ್ಥೆ ಶ್ರೀಮಂತರಿಗೆ, ಅವರಿಗೆ ಇವರಿಗೆ ಅಂತ ಯೋಚನೆ ಇದ್ದರೆ ಯಾರೂ ಬೇಕಾದರೂ ಈಗ ಯಾವ ಪೊಸಿಷನ್ನೂ ಪಡ್ಕೊಳ್ಬೋದು. ಸಂದೇಶ್ ಅಂತ ಒಬ್ಬ ಹುಡುಗ ಏಮ್ಸ್ ಡೆಲ್ಲಿ ಸಿಕ್ಕಿತ್ತು, ಅದನ್ನು ಬಿಟ್ಟು FMC ರಿಲೇಟೆಡ್ ಆಗಿ ಹೋಗ್ತಾ ಇದ್ದ. ಅವನ ಇಡೀ ಎಜುಕೇಷನ್ ಖರ್ಚು ಎಕ್ಸಲೆಂಟ್ ಮೂಡಬಿದ್ರಿ ಮಾಡ್ತಾ ಉಂಟು. ಯಾಕಂತ ಹೇಳಿದ್ರೆ ನೋಡಿ, ಎಜುಕೇಷನ್ ಮಾಡಲಿಕ್ಕೆ ಎಷ್ಟು ಬೇಕಾದರೂ ಸಪೋರ್ಟ್ ಕೊಡೋ ಹಿರಿಯರು ಇದ್ದಾರೆ. ಮಗುವಿಗೆ ಕಲಿಬೇಕು ಅಂತ ಛಲ ಬೇಕು, ಅಪ್ಪ ಅಮ್ಮ ಬೆನ್ನು ತಟ್ಟಬೇಕು, ನಿನ್ನಿಂದ ಸಾಧ್ಯತೆ ಉಂಟು ಅಂತ ಹೇಳಬೇಕು. ನೀನು ದಡ್ಡ ಅಂತ ಹೇಳುವಂಥ ಯಾವುದೇ ಮಾತು ಮಕ್ಕಳಿಗೆ ಬರಬಾರ್ದು. ಈ ಥರ ಇದ್ದರೆ ನಮ್ಮ ಮಕ್ಕಳು ಬದುಕಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾವತ್ತೂ ಯೋಚನೆ ಮಾಡಿ, ನಮ್ಮನೇ ಮಗುವಿಗೆ ನಮ್ಮ ಪಕ್ಕದ ಮನೆಯವನೊಟ್ಟಿಗೆ ಕಂಪೇರ್ ಮಾಡುವಂಥದ್ದು ಬೇಡ. ಡೋಂಟ್ ಕಂಪೇರ್ ಎನಿಬಡಿ ವಿತ್ ಅದರ್ಸ್. ನಿಮ್ಮ ಮಗು ನಿಮಗೇನು ಅಂತ ಗೊತ್ತುಂಟು. ಅವರು ಹೀಗೆ, ಇವರು ಹೀಗೆ, ಅವರು ಹೀಗೆ ಅಂತ ಹೇಳ್ತಾ ಇದ್ದರೆ ಇವನು ಡಿಪ್ರೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಒಂದು ಜೇನು ಗೂಡಿತ್ತಂತೆ, ಯಾರೋ ಬಂದು ಬೆಂಕಿ ಹಾಕಿದರು, ಎಲ್ಲ ಜೇನು ಓಡಿ ಹೋದು, ಒಂದು ಜೇನು ಮಾತ್ರ ಅಲ್ಲಿ ಉಳಿಯಿತು. ದೂರದಿಂದ ಒಂದು ಹಕ್ಕಿ ಓಡಿಕೊಂಡು ಬಂತು. ಆ ಜೇನಲ್ಲಿ ಕೇಳಿತಂತೆ, ನಿನ್ನಿಂದ ಏನು ಸಾಧ್ಯ, ಎಲ್ಲ ಓಡಿ ಹೋಗಿದ್ದಾರೆ.
ಆವಾಗ ಜೇನು ಹೇಳಿತಂತೆ, ನಮ್ಮನ್ನೆಲ್ಲ ಓಡಿಸ್ಬೋದು, ಆದರೆ ಜೇನು ಮಾಡೋ ಶಕ್ತಿಯನ್ನು ನನ್ನಿಂದ ತೆಗಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆವಾಗ ಆ ಜೇನು ಹಕ್ಕಿಯಲ್ಲಿ ಕೇಳಿತ್ತಂತೆ, ಹಕ್ಕಿ ಯಾವತ್ತೋ ಸತ್ತು ಹೋದ ರೆಂಬೆ ಮೇಲೆ ಕೂತ್ಕೊಂಡಿದೆಯಲ್ಲ, ಯಾವ ಧೈರ್ಯದಲ್ಲಿ ಕೂತ್ಕೊಂಡಿದೆಯಾ? ಹಕ್ಕಿ ಹೇಳಿತ್ತು, ನಾನು ರೆಂಬೆ ಧೈರ್ಯದಲ್ಲಿ ಕೂತ್ಕೊಳ್ಳಿಲ್ಲ, ನನ್ನ ರೆಕ್ಕೆ ಧೈರ್ಯದಲ್ಲಿ ಕೂತ್ಕೊಂಡಿದ್ದೇನೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೆಪ್ಯಾಸಿಟಿ ಉಂಟು, ಇನ್ಬಿಲ್ಟ್ ಕೆಪ್ಯಾಸಿಟಿ ಅಂತ ಹೇಳುವಂಥದ್ದು. ಈ ಪ್ರಪಂಚಕ್ಕೆ ಮನುಷ್ಯ ಜನ್ಮ ಅಂತ ಕೊಟ್ಟ ಮೇಲೆ ಅವನು ಸಾಧನೆ ಮಾಡಲಿಕ್ಕೆ ಏನಾದರೂ ಒಂದು ಅವಕಾಶ ಉಂಟು. ಉಪಯೋಗಿಸಿಕೊಳ್ಳುವಂಥದ್ದು ಡಿಫ್ರೆಂಟ್ ಇರ್ತಕ್ಕಂಥದ್ದು. ಯಾರು ಅದನ್ನು ಸರಿ ಸಮಾನವಾಗಿ ಉಪಯೋಗಿಸ್ಕೊಳ್ತಾನ ಅವನ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಈ ಸವಣೂರು ಪ್ಲೇಸಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ನಮ್ಮ ಸಂಸ್ಥೆಯೊಟ್ಟಿಗೆ ಕೃಷ್ಣರಾಜರು ತುಂಬ ಪ್ರೀತಿಯಿಂದ ಇದ್ದಾರೆ, ಅನ್ಯೋನ್ಯತೆಯಿಂದ ಇದ್ದಾರೆ. ನಾನು ಕಲ್ಲಬೆಟ್ಟು ಏನೂ ಇಲ್ಲದ ಪ್ರಪಂಚಕ್ಕೆ ಬಂದಾಗ ನನ್ನನ್ನು ಕೈ ಹಿಡಿದು ಮೇಲೆತ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಯಾರನ್ನೂ ದ್ವೇಷಿಸಬೇಡಿ, ಎಲ್ಲರನ್ನೂ ಪ್ರೀತಿಸಿ. ಎಲ್ಲರೂ ನಮ್ಮಲ್ಲಿ ಯಾರೂ ಬೇಡ ಅಂತ ಹೇಳೋರು ಈ ಪ್ರಪಂಚದಿಲ್ಲ, ಎಲ್ಲರೂ ಒಳ್ಳೆಯವರೇ. ನಾವು ನೋಡುವ ರೀತಿ ಬದಲಾಗಬೇಕು. ನಾವು ಪ್ರತಿಯೊಬ್ಬರಲ್ಲಿ ಒಳ್ಳೆಯವರು ಅಂತ ಯೋಚನೆ ಮಾಡಿದರೆ ನಮಗೆಲ್ಲರೂ ಒಳ್ಳೆಯವರ ಹಾಗೆ ಕಾಣಿಸ್ತಾರೆ. ಅದೇ ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳು ಚಾಲೆಂಜ್ ತಗೊಳ್ಳಿ, ಅವರ ಆ್ಯಟಿಟ್ಯೂಡ್ ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಮಾಡೋಣ. ಅವರಲ್ಲಿ ಸ್ಕಿಲ್ ಇನ್ಬಿಲ್ಟ್ ಬಂದಿದೆ, ಇದು ಎಲ್ಲವನ್ನು ಉಪಯೋಗಿಸಿಕೊಂಡ್ರೆ ಈ ವಿದ್ಯಾರಶ್ಮಿ ಅಂತ ಈ ಶಾಲೆಯಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಈಗಾಗಲೇ ಸಾಧನೆ ಸ್ವೀಕರಿಸಿರ್ತಕ್ಕಂಥ ಮಕ್ಕಳಲ್ಲಿ ನಾನು ಮಾತಾಡ್ತಾ ಇದ್ದೆ. ಕನಸು, ನಾನು CA ಆಗಬೇಕು ಸರ್, ನಾನು ಕಂಪನಿ ಸೆಕ್ರೆಟರಿ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಸರ್, ನಾನು UPSC ಬರೀಬೇಕು. ಯಾಕೆ ಆಗುವುದಿಲ್ಲ? UPSC ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆಯ ಸೊತ್ತಲ್ಲ. ಪ್ರಯತ್ನ ಮಾಡಿ. ಇವತ್ತು ಬರಲಿಕ್ಕಿರ್ತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ಗಿರೀಶ್ ನಂದನ್. ಅದೇ ರೀತಿ ಎಷ್ಟೋ ಜನ ಕಮಿಷನರ್ ರಿಲೇಟೆಡ್ ಆಗಿರ್ತಕ್ಕಂಥ ಹೈಯೆಸ್ಟ್ ಟಾಪ್ ಲೆವೆಲ್ನ ಪೊಸಿಷನನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ? ನಮ್ಮ ಈ ಕ್ಷೇತ್ರದಿಂದಲೇ, ವಿದ್ಯಾರಶ್ಮಿ ಶಾಲೆಯಿಂದಲೇ. ಯಾಕಂತ ಹೇಳಿದ್ರೆ ಈಗಾಗಲೇ ಅಶ್ವಿನ್ ಶೆಟ್ಟಿಯವರು ಚಾಲೆಂಜ್ ಹಿಡ್ಕೊಂಡು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನ ಹಾಗೂ ಸೀತಾರಾಮ್ ರೈಯವರ ಆಶೀರ್ವಾದ, ರಶ್ಮಿಯವರು ನೋಡ್ಕೊಂಡು ಹೋಗ್ತಿರ್ತಕ್ಕಂಥ ಪ್ರವೃತ್ತಿ, ಇಲ್ಲಿರ್ತಕ್ಕಂಥ ಎಲ್ಲ ಹೆತ್ತವರ ಒಂದು ಸಪೋರ್ಟ್, ಇಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಇಲ್ಲ ನಾನು ಸಾಧನೆ ಮಾಡಲೇಬೇಕು ಅಂತ ಹೇಳುವ ಛಲ ಉಂಟು ಅಂತಾದರೆ ಈ ಶಾಲೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಇನ್ನೂ ಕೂಡ ಒಂದು ಭವಿಷ್ಯತ್ತಿನ ಒಳ್ಳೆ ರೀತಿಯಲ್ಲಿ, ಒಳ್ಳೆ ದೇಶದ ಒಂದು ಒಳ್ಳೆ ಸ್ಕೂಲಾಗಿ, ಒಳ್ಳೆ ಮಕ್ಕಳನ್ನು ಸೃಷ್ಟಿಸುವಂಥ ಪ್ರಪಂಚವಾಗಿ ಬದಲಾಗ್ತದೆ ಅಂತ ಹೇಳ್ತಾ, ಎಕ್ಸಲೆಂಟ್ ಮೂಡುಬಿದ್ರಿಯಿಂದ ನನ್ನನ್ನು ಪ್ರೀತಿಯಿಂದ ಕರೆಸಿ ಸೀತಾರಾಮ್ ಅವರು ಬಂದಿದ್ದರು ನಮ್ಮ ಸಂಸ್ಥೆಗೆ. ಅಲ್ಲಿಂದ ನನ್ನನ್ನು ಬರಲೇಬೇಕು ಅಂತ ಪ್ರೀತಿಯಿಂದ ಇವತ್ತು ಬರಮಾಡಿಕೊಂಡದಕ್ಕಾಗಿ, ಪ್ರೀತಿಯಿಂದ ಇಲ್ಲಿರ್ತಕ್ಕಂಥ ಸವಣೂರಿನ ಎಲ್ಲ ಬಂಧುಗಳಲ್ಲೂ ಕೂಡ ಕೈ ಮುಗಿದು ನನ್ನನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದಿಸ್ತೇನೆ. ನಮಸ್ಕಾರ. ಕಲ್ಲಬೆಟ್ಟು ಎಕ್ಸಲೆಂಟ್ ಕಾಲೇಜ್ ಯಾವ ರೀತಿ ಇದೆಯೋ ಅದು ಕೂಡ ಪ್ರಕೃತಿಯ ಮಡಿಲಲ್ಲಿ ಭಾರಿ ಕಷ್ಟಪಟ್ಟು ಕಲ್ಲಬೆಟ್ಟು ಅನ್ನತಕ್ಕಂಥ ಒಂದು ಕಲ್ಲು ಗುಡ್ಡಗಳ ಪ್ರದೇಶದಲ್ಲಿ ಶ್ರಮಪಟ್ಟು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಊರು ಕಲ್ಲಬೆಟ್ಟು ಎಕ್ಸಲೆಂಟ್. ಅದಕ್ಕಿಂತ ಅದೇ ರೀತಿಯ ಒಂದು ಸವಣೂರು ಅನ್ನತಕ್ಕಂಥ ಈ ಪ್ರದೇಶದಲ್ಲಿ ಕೂಡ ಸೀತಾರಾಮರಯ್ಯವರು ತನ್ನ ಶ್ರಮವನ್ನು ವಿನಿಯೋಗ ಮಾಡಿ ಪ್ರಕೃತಿಯ ಮಡಿಲಲ್ಲಿ ಒಳ್ಳೆ ರೀತಿಯ ಒಂದು ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಈ ಊರಿನ ಸುತ್ತಮುತ್ತಲಿನ ಎಲ್ಲ ಜನರಿಗೆ ತನ್ನಿಂದ ಆಗುವಂಥ ಸೇವೆಯನ್ನು ಮಾಡಬೇಕು ಅಂಥೇಳಿ ಮುಂದೆ ಬಂದವರು. ಸವಣೂರು ಅನ್ನತಕ್ಕಂಥ ಹೆಸರು ಒಂದೊಮ್ಮೆ ಅಹಿಂಸಾ ಧರ್ಮದ ಪರಿಪಾಲಕರಾದಂತಹ ಶ್ರಾವಕರು ಇರತಕ್ಕಂಥ ಊರು ಇದು. ಶ್ರದ್ಧಾವಾನ್, ವಿವೇಕವಾನ್ ಮತ್ತು ಕಾರ್ಯವಾನ್. ಶ್ರಾವಕರು ಯಾರು ಅಂತ ಹೇಳಿದರೆ ಶ್ರದ್ಧೆ ಇದ್ದವರು, ವಿವೇಕ ಇದ್ದವರು ಮತ್ತು ಕಾರ್ಯವಾನ್. ಕಾರ್ಯವನ್ನು, ಆ ಶ್ರದ್ಧೆ ಮತ್ತು ವಿವೇಕವನ್ನು ಕಾರ್ಯರೂಪಕ್ಕೆ ತರುವವರು ಅಂತ ಸವಣೂರು ಅನ್ನತಕ್ಕಂಥ ಶ್ರಾವಕರ ಊರಿದ್ದ ಆಗಿದ್ದಂಥ ಶ್ರಾವಕರ ಊರು ಇವತ್ತು ಸವಣೂರು ಆಗಿ ಪರಿವರ್ತನೆ ಆಗಿದೆ. ಇಲ್ಲಿ ತಾನು ಬದುಕುವುದರ ಜೊತೆಗೆ ಇನ್ನೊಬ್ಬರನ್ನು ಬದುಕಲಿಕ್ಕೆ ಬೇಕಾಗಿ ಸೀತಾರಾಮರಯ್ಯವರು ಒಂದು ಉತ್ತಮ ಉದ್ದೇಶವನ್ನು ಇಟ್ಟುಕೊಂಡು ತಾನು ಜನ್ಮ ಪಡೆದದ್ದು ಸುಳ್ಯ ತಾಲೂಕಲ್ಲಾದರೂ ಕೂಡ ಕರ್ಮಸ್ಥಾನವನ್ನಾಗಿ ಈಗಿನ ಕಡಬ ತಾಲೂಕಿನ ಈ ಪ್ರದೇಶವನ್ನು ಆಯ್ದುಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ಸೀತಾರಾಮರಯ್ಯವರು. ನಾನು ಕಳೆದ 25 ವರ್ಷಗಳಿಂದ ನನ್ನ ಜೊತೆ ಒಡನಾಟ ಇದೆ. ಅದು ಸಹಕಾರ ಸಂಘ ಸಂಸ್ಥೆ ಇರ್ಬೋದು, ವ್ಯಾಪಾರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇತ್ತೀಚೆಗೆ ಶುರು ಮಾಡಿದಂಥ ವಿದ್ಯಾಕ್ಷೇತ್ರ ಇರ್ಬೋದು. ಯಾವುದೇ ಕ್ಷೇತ್ರಕ್ಕೆ ಅವರು ತನ್ನ ಕಾಲನ್ನು ಇಟ್ಟರೆ
ಆ ಕ್ಷೇತ್ರ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗ್ತದೆ. ಯುವರಾಜ್ ಜೈನ್ ಅವರು ಭಾರಿ ಚೆನ್ನಾಗಿ ಮಕ್ಕಳಿಗೆ ಮೋಟಿವೇಶನಲ್ ಸ್ಪೀಚನ್ನು ಕೊಟ್ಟರು. ಶಿಕ್ಷಕರ, ರಕ್ಷಕರ ಮತ್ತು ವಿದ್ಯಾರ್ಥಿಗಳ ಏನು ಜವಾಬ್ದಾರಿ ಇದೆ ಅದನ್ನೆಲ್ಲ ತಮಗೆ ಮನಮುಟ್ಟುವ ಹಾಗೆ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಸೀತಾರಾಮ್ ರೈಯವರು ಕೂಡ ತನ್ನ ಕಾರ್ಯಕ್ಷೇತ್ರದಲ್ಲಿ ತಾನು ಏನು ಮಾಡಬಲ್ಲೆ ಅನ್ನತಕ್ಕಂಥದ್ದನ್ನು ತೋರಿಸಿಕೊಟ್ಟವರು. ಕಳೆದ 75 ವರ್ಷಗಳಲ್ಲಿ ತನ್ನ ತಂದೆಯ ಕನಸೇನಿತ್ತು, ಅವರು ಈ ದೇಶಕ್ಕಾಗಿ ಹೋರಾಟ ಮಾಡಿದ ಒಬ್ಬ ಯೋಧ, ಅವರ ನಂತರ ಅವರು ಒಬ್ಬ ಶಿಕ್ಷಕನಾಗಿ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ತಾನು ಏನು ಮಾಡ್ಬೋದು ಅಂತ ಹೇಳುವಂಥ ಒಂದು ಕನಸು ಕಟ್ಟಿಕೊಂಡ್ರು. ಆ ಕನಸಿನ ಪೂರಕವಾಗಿ ಅದನ್ನು ಮುಂದುವರಿಸಲಿಕ್ಕೆ ಸೀತಾರಾಮ್ ರೈಗಳವರು ಶ್ರಮಪಟ್ಟರು. ಇವತ್ತು ಈ ರೀತಿಯ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ನೇತಾರ ಅಂಥೇಳಿ ಕರೀಲಿಕ್ಕೆ ಯೋಗ್ಯರೆನಿಸಿಕೊಳ್ಳುವಂಥ ಸೀತಾರಾಮಯ್ಯಗಳು ಮಾಡಿದಂಥ ಸೇವೆಯನ್ನು ನಾವು ಇಲ್ಲಿ ಗುರುತಿಸಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳ್ತಾ, ಏನು ಯುವರಾಜ್ ಸರ್ ಅವರೀಗ ನಿಮ್ಮ ಎದುರಿಗೆ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ತನ್ನ ಪ್ರಗತಿಯನ್ನು ಮಾಡಬಹುದು, ಈ ದೇಶದ ಸತ್ಪ್ರಜೆಯಾಗಿ ಯಾವ ರೀತಿ ಅವನು ಬದುಕಬಹುದು ಅಂತ ಹೇಳೋದನ್ನು ಹೇಳಿಕೊಟ್ಟಿದ್ದಾರೆ. ನಾನು ಅದನ್ನೇ ಪೂರಕವಾಗಿ, ನಾನು ದೊಡ್ಡ ಭಾಷಣಕಾರ ಅಲ್ಲ, ನನ್ನ ಅನುಭವವನ್ನು ತಮ್ಮೊಟ್ಟಿಗೆ ಒಂದು 2 ನಿಮಿಷಗಳ ಕಾಲ ಹಂಚಿಕೊಳ್ಳಿಕ್ಕೆ ವಿಚಾರ ಮಾಡ್ತೇನೆ. ಬರೇ ಕ್ಲಾಸ್ ರೂಮಿನ 4 ಗೋಡೆಗಳ ಮಧ್ಯೆ ಏನು ವಿದ್ಯಾಭ್ಯಾಸವನ್ನು ನಾವು ಪಡ್ಕೊಳ್ತೇವೋ ಅದು ನಿಜವಾದ ವಿದ್ಯಾಭ್ಯಾಸ ಅಲ್ಲ. ನಾವು ಕ್ಲಾಸ್ ರೂಮಿನಿಂದ ಹೊರಗಡೆ ಬಂದು ತನ್ನ ಊರು, ತನ್ನ ಮನೆ, ತನ್ನ ಕುಟುಂಬ ಇದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಮತ್ತು ತಾನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಈ ಸಮಾಜದಲ್ಲಿ ನನ್ನ ಪಾತ್ರ ಏನು, ನಾನು ಯಾವ ರೀತಿ ಜವಾಬ್ದಾರಿಯುತವಾಗಿ ನಾನು ಬದುಕಬಲ್ಲೆ ಅಂತ ಹೇಳುವಂಥದ್ದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥದ್ದು ನಿಜವಾದ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸದಲ್ಲಿ ಅವನಿಗೆ ಯಾವಾಗ ವಿನಯ ಬರ್ತದೆ, ಅಹಂಕಾರವನ್ನು ಬಿಟ್ಟು ವಿದ್ಯಾಭ್ಯಾಸದಲ್ಲಿ ವಿನಯವನ್ನು ಸಂಪಾದನೆ ಮಾಡಿದಾಗ ಅವ ನಿಜವಾದ ವಿದ್ಯಾರ್ಥಿ ಅಥವಾ ಒಬ್ಬ ಎಜುಕೇಟೆಡ್ ಅಂತೇಳಿ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಒಂದು ಮಾತು ಹೇಳ್ತೇನೆ, ಇವತ್ತಿನ MBBS ಇರ್ಬೋದು, ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ವಿದ್ಯಾಭ್ಯಾಸಗಳಿರ್ಬೋದು, ಅವನಿಗೆ ಸ್ವಂತಕ್ಕೆ ನನಗೆ ಒಂದು ರೇಷನ್ ಕಾರ್ಡ್ ಆಗಬೇಕು ಅಂತ ಹೇಳಿದಾಗ ಆ ರೇಷನ್ ಕಾರ್ಡ್ಗೆ ಯಾರಿಗೆ ಅರ್ಜಿ ಬರೀಬೇಕು ಮತ್ತು ಹೇಗೆ ಅರ್ಜಿ ಬರಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಈಗಿನ ವಿದ್ಯಾರ್ಥಿಗಳ ಹತ್ರ ಇಲ್ಲ. ಅದನ್ನು ಯಾರ ಹತ್ರ ಬರೆಸ್ತಾನೆ ಅವನು ಅಂತ ಹೇಳಿದರೆ, ತಾಲೂಕು ಆಫೀಸ್ನ ಎದುರುಗಡೆ ಕೂತ್ಕೊಂಡಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಹೋಗಿ, ಅವನೇನೋ SLC ಆಗಿಯೋ PUC ಆಗಿಯೋ ಅಥವಾ ಯಾವುದೋ ಒಂದು ವಿದ್ಯಾಭ್ಯಾಸದಲ್ಲಿದ್ದಂಥ ವ್ಯಕ್ತಿ ಹತ್ರ ಹೋಗಿ, ನನಗೆ ರೇಷನ್ ಕಾರ್ಡ್ ಆಗಬೇಕು, ನನ್ನ ಮನೆಯಲ್ಲಿ ಇಂತಿಷ್ಟು ಜನ ಇದ್ದಾರೆ, ಇವರಿಗೆ ಇಷ್ಟು ತನಕ ರೇಷನ್ ಕಾರ್ಡ್ ಆಗಿಲ್ಲ ಅಂತ ಹೇಳುವಂಥ ಅರ್ಜಿ ಬರೀಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ. ಅವನ ಡಿಗ್ರಿ ಕೇಳಿದರೆ ಅವನು ಮಾಸ್ಟರ್ ಡಿಗ್ರಿ ಹೊಂದಿರ್ತಾನೆ, ಆದರೆ ಅದನ್ನು ಕಲಿಸುವಂಥದ್ದು ಆಗಲಿಲ್ಲ. ನನ್ನ ಮನೆಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗ, ಕಳ್ಳತನ ಆದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಹೇಳುವಂಥ ಅರ್ಜಿಯನ್ನು ಬರೀಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಪ್ರಥಮವಾಗಿ ಅವನು ಕಲಿಬೇಕಾದ್ದು ಏನು ಅಂತ ಹೇಳಿದರೆ, ತಾನು ತನ್ನ ಪರಿಸರದಲ್ಲಿ ತಾನು ಸ್ವಂತ ಕಾಲಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕಾಗಿದ್ರೆ ತನ್ನ ಬೇಕು ಬೇಡಗಳನ್ನು ನಿರ್ಧಾರ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕಲಿತುಕೊಂಡಾಗ ಮತ್ತು ಆ ರೀತಿಯ ಜ್ಞಾನವನ್ನು ಪಡ್ಕೊಂಡಾಗ ಒಬ್ಬ ಸ್ವಾವಲಂಬಿ ಮನುಷ್ಯ ಆಗ್ತಾನೆ. ಅದರ ಒಟ್ಟಿಗೆ ಈ ಕ್ಲಾಸಿನಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಕೂಡ ಪೂರಕ ಆಗ್ತದೆ. ಇದೇ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಊರು ಯಾವ ರೀತಿ ಇದೆ, ಮೊದಲೊಂದು ಊರು ಅಂತ ಹೇಳಿದರೆ ಸೀತಾರಾಮ್ ರೈಗಳವರು ನಾವೆಲ್ಲ ವಿದ್ಯಾಭ್ಯಾಸ ಮಾಡುವಂಥ ಕಾಲದಲ್ಲಿ ಕಾಲಿಗೆ ಹಾಕಲಿಕ್ಕೆ ಚಪ್ಪಲಿ ಇಲ್ಲದಿರುವಂಥ ಕಾಲ, ಮಾರ್ಗಕ್ಕೆ ದಾಮರ್ ಇಲ್ಲದಂಥ ಕಾಲ, ಈ ರೀತಿಯ ಲೈಟ್ನ ವ್ಯವಸ್ಥೆ ಇಲ್ಲದಂಥ ಕಾಲ ಮತ್ತು ಯಾವುದೇ ರೀತಿಯ ಮೊಬೈಲ್ ಫೋನ್ಗಳಿಲ್ಲದೆ ಇರುವಂಥ ವ್ಯವಸ್ಥೆ ಅಡಿಯಲ್ಲಿ ಆ ಕಷ್ಟದ ದಿನಗಳಲ್ಲಿ ಕಲಿಸ್ಕೊಂಡಂಥ ವಿದ್ಯಾಭ್ಯಾಸ ಇವತ್ತಿನ ಮಕ್ಕಳಿಗೆ ಅದನ್ನು ಹೇಳಿದರೂ ಕೂಡ ಅವರು ನಂಬುವುದಿಲ್ಲ. ಯಾಕಂತ ಹೇಳಿದರೆ ನಾವು ನಡ್ಕೊಂಡು 10 ಕಿಲೋಮೀಟ್ರ್ ದೂರ ಹೈಸ್ಕೂಲಿಗೆ ಹೋಗಿದ್ದೇವೆ, ಕಾಲೇಜ್ ಇಲ್ಲದ ಸಂದರ್ಭದಲ್ಲಿ 25 ಕಿಲೋಮೀಟ್ರ್ ದೂರ ಹೋಗಿ ಹಾಸ್ಟೆಲ್ನಲ್ಲಿ ನಿಂತು ವಿದ್ಯಾಭ್ಯಾಸ ಮಾಡಿದ್ದೇವೆ. ಅಥವಾ ವಿರಾಜರು ಹೇಳಿದ ಹಾಗೆ ನಾನು ಸಿದ್ಧವನ ಗುರುಕುಲದಲ್ಲಿ ಕಲಿತು ನಾನು ಇವತ್ತು ಮಟ್ಟಕ್ಕೆ ನಾನು ಅಲ್ಲಿ ಸಿಕ್ಕಂಥ ಶಿಸ್ತು ಏನಿದೆ, ಅಲ್ಲಿನ ಜೀವನ ಪದ್ಧತಿ ಏನಿದೆ ಅದನ್ನು ಕಲಿತುಕೊಂಡು ನಾವು ಇವತ್ತು ಸಮಾಜದ ಒಬ್ಬ ಯೋಗ್ಯ ವ್ಯಕ್ತಿಯಾಗಿದ್ದೇನೆ ಅಂತ ಹೇಳಿದರೆ ಇವತ್ತಿನ ಮಕ್ಕಳು ಅದನ್ನು ಕಂಪೇರ್ ಮಾಡಿ ನಂಬಲಿಕ್ಕೂ ಸಾಧ್ಯ ಇಲ್ಲದಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಈಗಿನ ಮಕ್ಕಳಿಗೆ ಆ ರೀತಿ ಆ ದಿನಗಳನ್ನು ಹೇಳಿದರೂ ಕೂಡ ಇವರು ಸುಳ್ಳು ಹೇಳ್ತಾರೆ, ಸುಮ್ಮನೆ ನಮ್ಮನ್ನೇನೋ ಮಂಗ ಮಾಡಲಿಕ್ಕೆ ಹೇಳ್ತಾರೆ ಅಂತ ಹೇಳುವಂಥ ಭಾವನೆಯನ್ನು ಇವರಿನ ಮಕ್ಕಳು ಕಲ್ತ್ಕೊಂಡಿದ್ದಾರೆ. ಏನೇ ಇರಲಿ,
ಇವತ್ತು ವಿದ್ಯಾಭ್ಯಾಸ ಅನ್ನತಕ್ಕಂಥದ್ದು ಮೊದಲಿಗಿಂತ ಭಾರಿ ಕಷ್ಟ ಇಲ್ಲದೆ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಮ್ಮ ಮೂಡುಬಿದಿರೆಯಲ್ಲಿ ಕೂಡ ಆಳ್ವಾಸ್ ಇರ್ಬೋದು, ಎಕ್ಸಲೆಂಟ್ ಇರ್ಬೋದು, ನೂರಾರು ಕಾಲೇಜುಗಳು, ನೂರಾರು ಹೈಸ್ಕೂಲ್ಗಳು, ನೂರಾರು ಇಂಜಿನಿಯರಿಂಗ್ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು, ಆನಂತರ ಮೆಡಿಕಲ್ ಕಾಲೇಜುಗಳು ಬಂದು ಇವತ್ತು ವಿದ್ಯಾಭ್ಯಾಸ ಅನ್ನತಕ್ಕಂಥದ್ದು ಪ್ರತಿಯೊಬ್ಬನಿಗೆ ಕೂಡ ಒಂದೊಂದು ಕಾಲದಲ್ಲಿತ್ತು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು, ಅಗರ್ಭ ಶ್ರೀಮಂತರಾಗಬೇಕು ಅಂತೇಳಿ. ಇವತ್ತು ವಿದ್ಯಾಭ್ಯಾಸವನ್ನು ಬರೇ ಜನಸಾಮಾನ್ಯ ಕೂಡ ದಕ್ಕಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ಸರ್ಕಾರಗಳು ನಿರ್ಮಾಣ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಗಳಿರ್ಬೋದು, ಜನ ಇರ್ಬೋದು, ಇದರಿಂದೆಲ್ಲ ನಾವು ಇದರ ಪ್ರಯೋಜನವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ತಾನು ತನ್ನ ಕುಟುಂಬ, ತನ್ನ ಊರು, ಎಷ್ಟೋ ಜನಗಳಿಗೆ ತನ್ನ ಊರೇ ಯಾವುದು ಅಂತ ಗೊತ್ತಿರೋದಿಲ್ಲ. ತನ್ನ ಊರಿನಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಊರಿನಲ್ಲಿ ಎಷ್ಟು ದೇವಸ್ಥಾನ ಇದೆ, ನಮ್ಮ ಊರಿನಲ್ಲಿ ಎಷ್ಟು ನದಿಗಳಿದ್ದಾವೆ, ನಮ್ಮ ಊರಿನ ಜಾತ್ರೆ ಯಾವಾಗ ಆಗತ್ತೆ, ಊರಿನ ಸಂಪ್ರದಾಯ ಏನಿದೆ, ನಮ್ಮ ತಾಲೂಕಿನ ಪರಂಪರೆ ಏನಿದೆ, ಇದನ್ನು ಕಲ್ತ್ಕೊಂಡಾಗ ಅವನು ನಿಜವಾದ ಒಬ್ಬ ವಿದ್ಯಾರ್ಥಿ ಆಗ್ತಾನೆ, ಒಬ್ಬ ಒಳ್ಳೆಯ ಎಜುಕೇಷನ್ ಪಡೆದಂಥ ಜನ ಆಗ್ತಾನೆ ಅಂತ ಹೇಳುವಂಥದ್ದನ್ನು ನಾನಾದರೂ ತಿಳ್ಕೊಂಡಿದ್ದೇನೆ. ಏನೇ ಇರಲಿ, ನಾನಿವತ್ತು ಸೀತಾರಾಮರಾಯಗಳವರು ಇಲ್ಲಿ ನೀನು ಒಬ್ಬ ಬಂದು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳಿದ್ರಿಂದಾಗಿ ನಾನು ಅವರ ಜೊತೆ ಬಂದೆ. ಸೀತಾರಾಮರಾಯಗಳು ನಾನು DCC ಬ್ಯಾಂಕಲ್ಲಿ ಜೊತೆಗೆ ಡೈರೆಕ್ಟರ್ ಆಗಿರುವಾಗ ಅವರ ಧರ್ಮಪತ್ನಿ ಶ್ರೀಮತಿ ಕಸ್ತೂರಿ ಕಲಾರೈ ಅವರನ್ನು ನಾನು ಗುರುತಿಸಬೇಕಾಗಿದೆ, ಹೆಸರಿಸಬೇಕಾಗಿದೆ. ಅತ್ಯಂತ ಸಾತ್ವಿಕ ಮಹಿಳೆ ಅವರು. ಇವರು ಏನು ಮಾಡಿದ್ರು ಅವ್ರು ಮಾತಾಡೋದಿಲ್ಲ. ಹಾಗೆ ನಾವು ಜೊತೆಗೆ ಒಮ್ಮೆ ಆಲ್ ಇಂಡಿಯಾ ಟೂರಿಗೆ ಹೋಗಿದ್ದೆವು. ಹಾಗೆ ಅತ್ಯಂತ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಸೀತಾರಾಮಯ್ಯಗಳನ್ನು ತುಂಬ ಜನ ಹೊಗಳಿದ್ರು. ತುಂಬ ಜನ ಅವರಿಗೆ 60 ವರ್ಷ ಆಗುವಾಗ ಸನ್ಮಾನ ನೀವು ಮಾಡಿದ್ದೀರಿ. ಬೇರೆ ಬೇರೆ ರಂಗಗಳಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಯಾವುದೇ ಇದರಲ್ಲಿ ತಾನು ಹಿಂದೆ ನಿಲ್ಲುವಂಥ ವ್ಯಕ್ತಿ ಅಲ್ಲ. ಮುಂದಾಳತ್ವವನ್ನು ಮೈಗೂಡಿಸಿಕೊಂಡು ಮುಂದೆ ಹೋಗುವಂಥ ಒಂದು ಕಲೆ ಅವರಲ್ಲಿ ರಕ್ತಗತವಾಗಿ ಬಂದಿರೋದಂಥ ವ್ಯಕ್ತಿ. ಅವರ ಸಹೋದರರಿರ್ಬೋದು, ಎಲ್ಲರೂ ಕೂಡ. ಆದರೆ ಅವರ ಹಿಂದೆ ಇವರೆಲ್ಲ ಕಷ್ಟ, ಇನ್ನೊಂದು ತಾಪತ್ರಯ ಸಮಸ್ಯೆಗಳನ್ನೆಲ್ಲ ನುಂಗಿಕೊಂಡು ಇವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸೇವೆ ಮಾಡಿದಂಥ ಇವತ್ತು ಕಸ್ತೂರಿ ಕಲಾರೈ ಅವರನ್ನು ನಾವು ನೆನಪಿಸಿ ಗೌರವಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ತಾವೆಲ್ಲ ಭಾಗವಹಿಸಿದ್ದೀರಿ. ಸೀತಾರಾಮರಾಯಗಳವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ಭಗವಂತನು ಕರುಣಿಸಲಿ. ತನ್ಮೂಲಕ ಸವಣೂರು ಅನ್ನತಕ್ಕಂಥ ಈ ಒಂದು ಶ್ರಾವಕರ ಊರು ಏನಿದೆ, ಇನ್ನಷ್ಟು ಅದು ಅಭಿವೃದ್ಧಿ ಆಗಲಿ. ಸೀತಾರಾಮರಾಯಗಳಂಥ ಸಾವಿರಾರು ಜನ, ಅವರೊಟ್ಟಿಗೆ ಕೇನ್ಯ ರವೀಂದ್ರನಾಥ್ ಶೆಟ್ಟರ್ ಇದ್ದರು, ನಿಡುವಣ್ಣಯ್ಯರಿದ್ದರು. ಇವರೆಲ್ಲ ನಾವು ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ರೆ ತುಂಬ ಜನ ಅವರೊಟ್ಟಿಗೆ, ತುಂಬ ಜನ ಅವರಿಗೆ ಸ್ನೇಹಿತರು. ಮಂಗಳೂರಿಗೆ ಹೋಗಲಿ, ಬ್ಯಾಂಗ್ಳೂರಿಗೆ ಹೋಗಲಿ, ಅವ್ರದ್ದು ದಿನಚರಿ ಹೇಳಲಿಕ್ಕೆ, ಯಾಕಂದರೆ ಇವತ್ತು ಅವರ ಸನ್ಮಾನ ಸಮಾರಂಭ ಅಲ್ಲ, ಇಲ್ಲದೇ ತುಂಬ ಮಾತಾಡಲಿಕ್ಕಿತ್ತು. ಅವರಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಆ ದಿವಸದ ದಿನಪತ್ರಿಕೆ ಏನಿದೆ ಅದನ್ನು ಓದದೆ ಅವರು ಮಲಗೋದಿಲ್ಲ. ಅದು ಉದಯವಾಣಿಯಲ್ಲಿ ಏನಿದೆ ಅದೇ ಪ್ರಜಾವಾಣಿಯಲ್ಲಿದೆ, ಪ್ರಜಾವಾಣಿಯಲ್ಲಿ ಏನಿದೆ ಕನ್ನಡಪ್ರಭದಲ್ಲಿ. ಎಲ್ಲ ಪತ್ರಿಕೆಗಳನ್ನು ಅವರು ಒಂದು 20 ಪತ್ರಿಕೆಗಳನ್ನು ತರಿಸಿ ಎಲ್ಲ ಪತ್ರಿಕೆಗಳನ್ನು ಓದಿ ಆನಂತರ ಮಲಗುವಂಥ ವ್ಯಕ್ತಿ ಸೀತಾರಾಮರಾಯಗಳವರು. ಹಾಗಾಗಿ ನನ್ನ ಮತ್ತು ಅವರ ಒಡನಾಟ ಆ ರೀತಿ ಇತ್ತು. ಆ ರೀತಿಯ ಒಂದು ಬಾಂಧವ್ಯದಿಂದ ಈ ಒಂದು ಹೆಮ್ಮೆಯ ವಿದ್ಯಾಸಂಸ್ಥೆಗೆ ನನ್ನನ್ನು ಬರಮಾಡಿಕೊಂಡಿದ್ದಾರೆ. ತಮಗೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಸಂದೇಶ ಕೊಡೋದಿಷ್ಟೇ. ಯುವರಾಜ್ ಸರ್ ಅವರು ಭಾರಿ ಚೆನ್ನಾಗಿ ಹೇಳಿದರು. ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ, ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟಾಗ, ನನ್ನ ತಂದೆ ಹಾಗಿದ್ರು, ನನ್ನ ಅಜ್ಜಿ ಹಾಗಿದ್ರು, ಇವತ್ತಿನ ಮಕ್ಕಳ ಹತ್ರ ಕೇಳಿ, ಅವರಿಗೆ ಅಪ್ಪ ಅಮ್ಮನ ಬಿಟ್ಟರೆ ಬೇರೆ ಯಾರ್ದು ಗುರುತ ಪರಿಚಯ ಗೊತ್ತಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ತುಳು ಸಂಪ್ರದಾಯ ಸಂಸ್ಕೃತಿಯಲ್ಲಿ ಒಂದು 134 ಸಂಬಂಧಗಳಿದ್ದಾವೆ. ಅದು ಚಿಕ್ಕಮ್ಮ ಇರ್ಬೋದು, ಅತ್ತೆ ಇರ್ಬೋದು, ಅಜ್ಜಿ ಇರ್ಬೋದು, ಮಾವ ಇರ್ಬೋದು. ಇದೆಲ್ಲ ಇವತ್ತು ಮರೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದರೆ, ಇವತ್ತು ಒಂದು ಕುಟುಂಬದಲ್ಲಿ ತಂದೆ ತಾಯಿ 1 ಅಥವಾ 2 ಮಕ್ಕಳು. ಅವರಿಗೆ ತಂದೆ ತಾಯಿ ಬಿಟ್ಟರೆ ಆಚೆ ಮನೆಯಲ್ಲಿ ಯಾರಿದ್ದಾರೆ, ಈಚೆ ಮನೆಯಲ್ಲಿ ಯಾರಿದ್ದಾರೆ, ಅವ್ರಿಗೆ ಮತ್ತೆ ಉಳಿದವರೆಲ್ಲ ಆಂಟಿ ಮತ್ತು ಅಂಕಲ್ಗಳು. ದಯವಿಟ್ಟು ಇವರನ್ನು ಹೇಳಿ ಕಲಿಸಿ, ನಮ್ಮ ತಂದೆ ಹೇಗಿದ್ರು, ನಮ್ಮ ಅಜ್ಜ ಹೇಗಿದ್ರು. ಇವತ್ತಿನ ಮುಂದಿನ ಜನಾಂಗಕ್ಕೆ ಇವತ್ತು ಸೀತಾರಾಮರಾಯಗಳವರು ತನ್ನ ತಂದೆ ಈ ದೇಶದ ಯೋಧರಾಗಿ ಸೇವೆ ಸಲ್ಲಿಸಿದವರು, ಶಿಕ್ಷಕರಾಗಿ ಸಮಾಜ ಸೇವೆಯನ್ನು ಮಾಡಿದವರು. ಅವರ ಸವಿನೆನಪಿಗಾಗಿ ನಾನು ನನ್ನ ಕರ್ತವ್ಯವನ್ನು ನನ್ನ ತಂದೆಯವರ ಹೆಸರಿನಲ್ಲಿ ನಾನು ಮಾಡಬೇಕು ಅಂತ ಹೇಳುವಂಥ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದೇ ಒಂದು ಸಂದೇಶವನ್ನು ಇವನ ಹೊಸ ಮಕ್ಕಳಿಗೆ
ಯುವ ಜನರಿಗೆ ನಾವು ಕೊಟ್ಟಾಗ ನನ್ನ ತಂದೆ ಏನಾಗಿದ್ದರು, ನನ್ನ ತಾಯಿ ಏನಾಗಿದ್ದರು, ನಾನು ಯಾವ ಪರಂಪರೆಯಿಂದ ಯಾವ ಕುಟುಂಬದಿಂದ ಬಂದಿದ್ದೇವೆ, ನಮ್ಮ ಸಂಸ್ಕಾರ ಏನಿತ್ತು, ನಮ್ಮ ಊರು ಹೇಗಿತ್ತು, ನಮ್ಮ ಊರಿನ ಆಚಾರ ವಿಚಾರಗಳು ಹೇಗಿದ್ದಾವೆ, ಇದನ್ನೆಲ್ಲ ನಾವು ಆ ಮಕ್ಕಳಿಗೆ ತಿಳಿ ಹೇಳಿಕೆದಾಗದಾಗ ಅಥವಾ ಈ ಶಾಲೆಯಲ್ಲಿ ಒಂದು ಪ್ರಬಂಧವನ್ನು ಏರ್ಪಾಡು ಮಾಡ್ಬೋದು. ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಅಜ್ಜಿಯ ಬಗ್ಗೆ, ನಿಮ್ಮ ಅಜ್ಜನ ಬಗ್ಗೆ, ನಿಮ್ಮ ಹಿರಿಯರ ಬಗ್ಗೆ, ನಿಮ್ಮ ಸಂಸ್ಕಾರದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಅಥವಾ ನಿಮ್ಮ ಊರಿನ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ಅಂತ ಹೇಳುವಂಥದ್ದು. ಇದನ್ನಾದರೂ ಕಲಿಸಿಕೊಡುವ ಮೂಲಕ ಆ ಮಕ್ಕಳಲ್ಲಿ ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಊರಿನ ಪರಂಪರೆ, ನಾನು ಹುಟ್ಟಿದ ಮನೆಯ ಕುಲದ ಪರಂಪರೆ ಇದನ್ನೆಲ್ಲ ಕಲಿಸಿಕೊಡುವ ಜೊತೆಗೆ ಗ್ರಾಮ ಬೆಳೆದಾಗ ದೇಶ ಬೆಳೀತದೆ. ದೇಶದ ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗಲಿ, ಈ ವಿದ್ಯಾರಶ್ಮಿ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳಗಲಿ ಅಂತ ಹೇಳುವಂಥ ಶುಭ ಹಾರೈಕೆಗಳೊಂದಿಗೆ ನನ್ನ 2 ಮಾತು ಮುಗಿಸ್ತಿದ್ದೇನೆ. A rose can never be a sunflower and a sunflower can never be a rose. All flowers are beautiful in their own way. Likewise, we treat our students as beautiful flowers in our garden. None of them are superior or inferior here. But when it comes to competition, it's our responsibility to recognize champions. Ladies and gentlemen, welcome to the prize distribution ceremony where we gather to honor and celebrate the outstanding achievers of all our overall championship annual sports meet 2023-24. We applaud not just skill but continuous dedication and spirit that led this momentous triumph. Without further ado, let us award presentation begin. First, I would like to announce champions of high school section. I request our beloved correspondent Savanur Sitaram Rai sir to honor the students. The runner-up of annual sports meet of Vidyarashmi Vidyalaya Savanuru 2023-24 goes to Greenhouse. I request all the participants of Greenhouse come to the stage. Meet 2023-24 and the overall championship goes to Yellow House. Please put your hands together to welcome our champions. Champions of PU section. The runner-up of annual sports meet 2023-24 goes to Yellow House. I welcome all the participants on the stage. Of annual sports meet 2023-24 goes to Red House. Give them a big round of applause.
pleasure to share proud moment with you all. With the guidance of our physical instructor, Mr. Shiv Prasad Alwa, our student participated in Taluku level volleyball competition and won first prize. And they also participated in district level competition held on 25th September 2023 in SSPU Subramania. Now it is time to honor the team members. I would like to welcome all the team members on the stage. Parth L. Gaikwad, second year science, Mohammad Nashi, second year commerce, Mohammad Sinan, first year science, Shamad Siyar, first year science, Pratik Rai, first year commerce, Mohammad Shazin, first year science, Kiran AK, second year science, Mohammad Ibrahim Razik, second year commerce, Mohammad Ashik, second year commerce, Akshay, second year commerce. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.